ಥ್ಯಾಂಕ್ ಯು ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ನಂದಿನಿ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಪ್ರೇಯರ್ ಮಾಡ್ತೀನಿ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಪದಕಮಲಂ ಶ್ರೀಗುರುಂ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ಶ್ಲೋಕ ಕಲಿಯುವ ತರಗತಿಗೆ ಸ್ವಾಗತ. ಹರೇ ಕೃಷ್ಣ. ನಮಗೆ ಅವಕಾಶವನ್ನು ಮಾಡಿಕೊಟ್ಟಂತ ಶ್ರೀ ನಾಮನಿಷ್ಠ ಪ್ರಭುಜಿ ಪ್ರೆಸಿಡೆಂಟರಾದ ಶ್ರೀ ರಾಧಾ ಗೋವಿಂದ ಮಂದಿರದ ಪ್ರೆಸಿಡೆಂಟರಿಗೆ ನಮ್ಮ ವಂದನೆಗಳನ್ನು ಅರ್ಪಿಸಿ ಕೃತಜ್ಞತೆಗಳನ್ನು ತಿಳಿಸಿ, ಎಲ್ಲ ಗುರುಗಳಿಗೂ ಹಾಗೂ ಶೀಲಾ ಪ್ರಭುಪಾದರಿಗೂ ನಮ್ರ ವಂದನೆಗಳನ್ನು ಸಲ್ಲಿಸಿ ಅವರಿಂದ ಕೃಪೆಯನ್ನು ಬೇಡಿ ಇಂದಿನ ತರಗತಿಯನ್ನು ಆರಂಭಿಸೋಣ. ನಾವು ಇಂದು 10ನೇ ಅಧ್ಯಾಯ ಶ್ಲೋಕ 24ರಿಂದ ಆರಂಭಿಸೋಣ. ಓಂ ಶ್ರೀ ಪರಮಾತ್ಮನೇ ನಮಃ. ಓಂ ಶ್ರೀ ಪರಮಾತ್ಮನೇ ನಮಃ. ಪುರೋಧಸಾಂ ಶೇರ್ ಮಾಡಲಿಲ್ಲ. ಪುರೋಧಸಾಂ ಚ ಮುಖ್ಯಂ ಮಾಂ ವಿದ್ಧಿ ಪಾರ್ಥ ಬೃಹಸ್ಪತಿಂ ಸೇನಾನೀನಮಹಂ ಸ್ಕಂದಃ ಸರಸಾಮಸ್ಮಿ ಸಾಗರಃ. ಭಗವಂತನ ವಿಭೂತಿಗಳನ್ನ ನೋಡ್ತಾ ಇದೀವಿ ನಾವು. ಇದ್ರಲ್ಲೂ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಇದ್ದಾನೆ. 2 ಶ್ಲೋಕಲ್ಲಿ ಅವನು ಯಾವ್ದಾದ್ರಲ್ಲಿ ಏನೇನು ಅಂತ ಹೇಳಿದ್ದ. ಆದಿತ್ಯದಲ್ಲಿ ಸೂರ್ಯ, ಜ್ಯೋತಿಷ ರವಿ ಆಗಿದ್ದಾನೆ, ಮರೀಚರಲ್ಲಿ ಮರುತ್ತರಾಗಿದ್ದಾರೆ, ನಕ್ಷತ್ರದಲ್ಲಿ ಶಶಿ ಆಗಿದ್ದೀನಿ, ವೇದದಲ್ಲಿ ಸಾಮವೇದ ಆಗಿದ್ದೀನಿ, ದೇವರಲ್ಲಿ ದೇವನಾಮಸ್ಮಿ ವಾಸವ ಆಗಿದ್ದೀನಿ, ಇಂದ್ರಿಯಗಳಲ್ಲಿ ಮನಸ್ಸಾಗಿದ್ದೀನಿ, ಭೂತಾನಮಸ್ಮಿ ಚೇತನ, ಎಲ್ಲ ಜೀವಿಗಳಲ್ಲಿ ನಾನು ಚೇತನ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ರುದ್ರರಲ್ಲಿ ರುದ್ರ, ನಾನು ಎಲ್ಲಾ ರುದ್ರರಲ್ಲಿ ರುದ್ರ, ಶಿವ, ಯಕ್ಷರಾಕ್ಷಸರಲ್ಲಿ ವಿತ್ತೇಶ, ಕುಬೇರ, ವಸುಗಳಲ್ಲಿ ಅಗ್ನಿ, ಪರ್ವತಗಳಲ್ಲಿ ನಾನು ಮೇರು ಅಂತ ಹೇಳಿದ್ದ. ಈಗ 24ರಿಂದ ಏನ್ ಹೇಳ್ತಾನೆ ನೋಡೋಣ. ಪುರೋದಸಾಂ ಚ ಮುಖ್ಯಂ ಮಾಂ ವಿದ್ಧಿ ಪಾರ್ಥ ಬೃಹಸ್ಪತಿಂ ಸೇನಾನೀನಾ ಅಹಂ
ಸ್ಕಂದಃ ಸರಸಾಮಸ್ಮಿ ಸರಸಾಂ ಅಸ್ಮಿ ಸಾಗರಃ. ಅರ್ಜುನನೇ, ಪುರೋಹಿತರಲ್ಲಿ ನಾನು ಮುಖ್ಯನಾದ ಬೃಹಸ್ಪತಿ ಎಂದು ತಿಳಿದುಕೋ. ಸೇನಾಧಿಪತಿಗಳಲ್ಲಿ ನಾನು ಕಾರ್ತಿಕೇಯ ಮತ್ತು ಜಲಾಶಯಗಳಲ್ಲಿ ನಾನು ಸಾಗರ. ಪುರೋಹಿತರಲ್ಲಿ ಮುಖ್ಯನಾದ ಬೃಹಸ್ಪತಿ ನಾನು, ಸೇನಾಧಿಪತಿಗಳಲ್ಲಿ ಕಾರ್ತಿಕೇಯ ನಾನು, ಜಲಾಶಯಲ್ಲಿ ನಾನು ಸಾಗರ ಅಂತ ಹೇಳ್ತಾ ಇದ್ದೆ. ಪುರೋಧಸಾಂ ಚ ಮುಖ್ಯಂ ಮಾಂ ವಿದ್ಧಿ ಪಾರ್ಥ ಬೃಹಸ್ಪತಿಂ ಸೇನಾನೀನಾಮಹಂ ಸ್ಕಂದಃ ಸರಸಾಮಸ್ಮಿ ಸಾಗರಃ. ಪುರೋಧಸಾಂ ಚ ಮುಖ್ಯಂ ಮಾಂ ವಿದ್ಧಿ ಪಾರ್ಥ ಬೃಹಸ್ಪತಿಂ ಸೇನಾನೀನಮಹಂ ಸ್ಕಂದಃ ಸರಸಾಮಸ್ಮಿ ಸಾಗರಃ. ಪುರೋಧಸಾಂ ಚ ಮುಖ್ಯಂ ಮಾಂ ವಿದ್ಧಿ ಪಾರ್ಥ ಬೃಹಸ್ಪತಿಂ ಸೇನಾನೀನಮಹಂ ಸ್ಕಂದಃ ಸರಸಾಮಸ್ಮಿ ಸಾಗರಃ. ಪುರೋಧಸಾಂ ಚ ಮುಖ್ಯಂ ಮಾಂ ವಿದ್ಧಿ ಪಾರ್ಥ ಬೃಹಸ್ಪತಿಂ ಸೇನಾನೀನಾಮಹಂ ಸ್ಕಂದಃ ಸರಸಾಮಸ್ಮಿ ಸಾಗರಃ. ಶ್ಲೋಕ 25. ಮಹರ್ಷೀಣಾಂ ಭೃಗುರಹಂ ಗಿರಾಮಸ್ಮ್ಯೇಕಮಕ್ಷರಂ ಯಜ್ಞಾನಾಂ ಜಪಯಜ್ಞೋಸ್ಮಿ ಸ್ಥಾವರಾಣಾಂ ಹಿಮಾಲಯಃ. ಮಹರ್ಷೀಣಾಂ ಮಹಾಋಷೀಣಾಂ ಭೃಗುರಹಂ ಭೃಗುಃ ಅಹಂ ಗಿರಾಮಸ್ಮ್ಯೈ ಗಿರಾಮಸ್ಯೇಕಮಕ್ಷರಂ ಮಸ್ಮ್ಯೇಕಮಕ್ಷರಂ ಗಿರಾಂ ಅಸ್ಮಿ ಏಕಂ ಅಕ್ಷರಂ ಯಜ್ಞಾನಾಂ ಜಪಯಜ್ಞೋಸ್ಮಿ ಜಪಯಜ್ಞಃ ಅಸ್ಮಿ ಸ್ಥಾವರಾಣಾಂ ಹಿಮಾಲಯಃ. ಅನುವಾದ: ಮಹರ್ಷಿಗಳಲ್ಲಿ ನಾನು ಭೃಗು, ಕಂಪನಗಳಲ್ಲಿ ನಾನು ದಿವ್ಯ ಓಂಕಾರ, ಯಜ್ಞಗಳಲ್ಲಿ ನಾನು ಜಪಯಜ್ಞ, ಚಲಿಸದ ವಸ್ತುಗಳಲ್ಲಿ ನಾನು ಹಿಮಾಲಯ. ಮಹರ್ಷೀಣಾಂ ಭೃಗುರಹಂ ಗಿರಾಮಸ್ಮ್ಯೇಕಮಕ್ಷರಂ ಯಜ್ಞಾನಾಂ ಜಪಯಜ್ಞೋಸ್ಮಿ ಸ್ಥಾವರಾಣಾಂ ಹಿಮಾಲಯಃ. ಮಹರ್ಷೀಣಾಂ ಭೃಗುರಹಂ ಗಿರಾಮಸ್ಮ್ಯೇಕಮಕ್ಷರಂ ಮಹರ್ಷೀಣಾಂ ಭೃಗುರಹಂ ಗಿರಾಮಸ್ಮ್ಯೇಕಮಕ್ಷರಂ ಯಜ್ಞಾನಾಂ ಜಪಯಜ್ಞೋಸ್ಮಿ ಸ್ಥಾವರಾಣಾಂ ಹಿಮಾಲಯಃ. ಮಹರ್ಷೀಣಾಂ ಭೃಗುರಹಂ ಗಿರಾಮಸ್ಮ್ಯೇಕಮಕ್ಷರಂ ಯಜ್ಞಾನಾಂ ಜಪಯಜ್ಞೋಸ್ಮಿ
ಸ್ಥಾವರಾಣಾಂ ಹಿಮಾಲಯಃ. महर्षिणां भृगुरहं गिरामस्म्येकमक्षरं यज्ञानं जपयज्ञोऽस्मि स्थावराणां हिमालयः. महर्षीणां भृगुरहं गिरामस्म्येकमक्षरं यज्ञानां जपयज्ञोऽस्मि स्थावराणां हिमालयः. महर्षिणां भृगुरहं गिरामस्म्येकमक्षरं यज्ञानं जपयज्ञोऽस्मि स्थावराणां हिमालयः. ಹರೇ ಕೃಷ್ಣ. ಮಾತಾಜಿ ಹೇಳ್ಸಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಎಲ್ರು ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಮಾಡ್ಕೊಂಡಿದ್ದೀರಾ? ಓಕೆ ಮಾತಾಜಿ. ಮಂಜುಳಾ ಆರ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 24. ಪೂರ್ವೋದಸಾಂಶ ಮುಖ್ಯಂ ಮಾಂ ವಿದ್ಧಿ ಪಾರ್ಥ ಬೃಹಸ್ಪತಿಂ ಸೇನಾನೀನಾಮಹಂ ಸ್ಕಂದಃ ಸರಸಾಮಸ್ಮಿ ಸಾಗರಃ. ಹರೇ ಕೃಷ್ಣ. ನಮಸ್ತೆ. ಲಲಿತಾ ಪೂಜಾರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಲಲಿತಾ ಪೂಜಾರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಪುರೋಧಸಾಂ ಚ ಮುಖ್ಯಂ ಮಾಂ ವಿದ್ಧಿ ಪಾರ್ಥ ಬೃಹಸ್ಪತಿಂ ಸೇನಾನಿನಾಮಹಂ ಸ್ಕಂದಃ ಸರಸಾಮಸ್ಮಿ ಸಾಗರಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ರೇಣುಕಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ರೇಣುಕಾ ದೇವಿ ಮಾತಾಜಿ. ರೇಣುಕಾ ದೇವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಲಕ್ಷ್ಮೀ ಮಾತಾಜಿ. ಲಕ್ಷ್ಮೀ PM ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪುರೋಧಸಾಂ ಚ ಮುಖ್ಯಂ ಮಾಂ ವಿದ್ಧಿ ಪಾರ್ಥ ಬೃಹಸ್ಪತಿಂ ಸೇನಾನಿ ನಾಮಹಂ ಸ್ಕಂದಃ ಸರಸಾಮಸ್ಮಿ ಸಾಗರಃ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ. ರೇಣುಕಾ ದೇವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ರೇಣುಕಾ ದೇವಿ ಮಾತಾಜಿ. ಶೋಭಾ ಭಟ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. 24ನೇ ಶ್ಲೋಕ ಹೇಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪುರೋದಸಾಂ ಚ ಮುಖ್ಯಂ ಮಾಂ ವಿದ್ಧಿ ಪಾರ್ಥ ಬೃಹಸ್ಪತಿಂ ಸೇನಾನೀನಾಮಹಂ ಸ್ಕಂದಃ ಸರಸಾಮಸ್ಮಿ ಸಾಗರಃ. ಹರೇ ಕೃಷ್ಣ. ಸಾಯಿ ಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸಾಯಿ ಲಕ್ಷ್ಮಿ ಮಾತಾಜಿ. ಮಂಜುಳಮ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಂಜುಳಮ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಅವ್ರು ಹೇಳಿದ್ಮೇಲೆ ಹೇಳಿ ಮಾತಾಜಿ. ಹರೇ ಕೃಷ್ಣ. ಮ್ಯೂಟ್ ಆಗೋದು ಲೇಟ್ ಆಯ್ತು. ಹೇಳಿ, ನೀವ್ ಹೇಳಿ ಮಾತಾಜಿ. ಮಂಜುಳಮ್ಮ ಮಾತಾಜಿ ನೀವ್ ಹೇಳಿ. ಮುಖ್ಯಂ ಮಾಂ ವಿದ್ಧಿ ಪಾರ್ಥ ಬೃಹಸ್ಪತಿ ಸೇನಾನೀನಾಮಹಂ ಸ್ಕಂದಃ ಸರಸಾಮಸ್ಮಿ ಸಾಗರಃ. ಹರೇ ಕೃಷ್ಣ. ಸಾಯಿ ಲಕ್ಷ್ಮಿ ಮಾತಾಜಿ. 25ನೇ ಶ್ಲೋಕ ಹೇಳಿ ಮಾತಾಜಿ. महिषाणां भृगुरहं गिरामस्म्येकमक्षरं यज्ञानां जपयज्ञोऽस्मि ಸ್ಥಾವರಾಣಂ ಹಿಮಾಲಯಃ. ಮಾತಾಜಿ ಫಸ್ಟ್ ಲೈನ್ ಫಸ್ಟ್ ವರ್ಡ್ ಮಹರ್ಷೀಣಾಂ. ಮಹರ್ಷೀಣಾಂ ಭೃಗುರಹಂ. ಎರಡನೇ ಲೈನು ಗಿರಾಮಸ್ಮ್ಯೇಕಮಕ್ಷರಂ. ಸೇಗೆ ಯಾವತ್ತು ಎರಡು ಇದೆ. ಗಿರಾಮಸ್ಮ್ಯೇಕಮಕ್ಷರಂ. ಅದನ್ನ ಗಿರಾಮಸ್ಮ್ಯೇಕ ಅದನ್ನ ಬಿಡಿಸ್ಬೇಕು ಅಂದ್ರೆ ಗಿರಾಮ್ ಅಸ್ಮಿ ಏಕಂ ಅಕ್ಷರಂ. ಗಿರಾಮ್
ಅಸ್ಮ್ಯೇಕ ಅಂತಾನೆ ಬರುತ್ತೆ ಕೊನೆಗೂ. ಅಸ್ಮಿ ಏಕಂ ಅಕ್ಷರಂ ಅಂತ ಹೇಳ್ಬೇಕಾಗತ್ತೆ. ಗಿರಾಂ ಅಸ್ಮ್ಯೈಕಂ ಅಕ್ಷರಂ ಅಂತ ಹೇಳಿ. ಸೇ ಇದೆ, ಸ್ಮ್ಯಾ, ಗಿರಾಮಃ ಅದಕ್ಕೆ ಮಾವತ್ತು ಯಾವತ್ತು ಇದೆ. ಸ್ಮ್ಯಾಕ ಸ್ಮ್ಯಾಕ ಸ್ಮ್ಯಾ ಅಕ್ಷರಂ ಅಂತ ಬರುತ್ತೆ. ಸ್ಮ್ಯಾಕ ಸ್ಮ್ಯೇಕ ಅಂತ ಸ್ಮ್ಯಾಕ. ಬರುತ್ತೆ. ಮ್ಯಾಕ ಗಿರಾಮಸ್ಮ್ಯೇಕಂ ಅಕ್ಷರಂ. ಗಿರಾಮ ಮ್ಯಾಕರಕ್ಷರಂ. ಗಿರಾಂ ಅಸ್ಮಿ ಏಕಂ ಅಕ್ಷರಂ. ಗಿರಾಮಸ್ಮಿ ಏಕಂ ಅಕ್ಷರಂ ಅಂತ ಬೇಕಾದ್ರೆ ಹೇಳಿ, ಹಂಗ್ ಬೇಕಾದ್ರೆ ಹೇಳ್ಬೋದು. ಗಿರಾಂ ಅಸ್ಮಿ ಏಕಂ ಅಕ್ಷರಂ ಅಂತ ಹೇಳ್ಬೋದು. ಗಿರಾಮ ಏಕ ಅಕ್ಷರಂ. ಹಂಗ್ ಬಿಡಿಸ್ಬೇಕಾಯ್ತು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದ. ಪದ್ಮಮಯ್ಯ ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ಪದ್ಮಮಯ್ಯ ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ಪದ್ಮಮಯ್ಯ ಮಾತಾಜಿ. ಹರೇ ಕೃಷ್ಣ. ಹೇಳಿ ಮಾತಾಜಿ. 25ನೇ ಶ್ಲೋಕ ಹೇಳಿ ಮಾತಾಜಿ. ಶ್ಲೋಕ 25. ಮಹರ್ಷೀಣಾಂ ಭೃಗುರಹಂ ಗಿರಾಮಸ್ಮೈಕಮಕ್ಷರಂ ಯಜ್ಞಾನಾಂ ಜಪಯಜ್ಞೋಸ್ಮಿ ಸ್ಥಾವರಾಣಾಂ ಹಿಮಾಲಯಃ. ಹರೇ ಕೃಷ್ಣ. ರೇಖಾ ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ರೇಖಾ ವಿಜಯ್ ಕುಮಾರ್ ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಹರೇ ಕೃಷ್ಣ. ಸೇಮ್ ಶ್ಲೋಕ ಹೇಳ್ಬೇಕಾ ಮಾತಾಜಿ? ಮಾತಾಜಿ 25ನೇ ಶ್ಲೋಕ ಹೇಳಿ ಮಾತಾಜಿ. ಮಾತಾಜಿ. ಶ್ಲೋಕ 25. ಮಹರ್ಷಿಣಾಂ ಭೃಗುರಹಂ ಗಿರಾಮಸ್ಯೇಕಮಕ್ಷರಂ ಯಜ್ಞಾನಾಂ ಜಪಯಜ್ಞೋಸ್ಮಿ ಸ್ಥಾವರಾಣಾಂ ಹಿಮಾಲಯಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ವೆಂಕಟೇಶ್ ಪ್ರಭುಜಿ, ಹರೇ ಕೃಷ್ಣ ಪ್ರಭುಜಿ. ವೆಂಕಟೇಶ್ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. 25ನೇ ಶ್ಲೋಕ ಹೇಳಿ ಪ್ರಭು. ಮಾತಾಜಿ. ಶ್ಲೋಕ 25. ಮಹರ್ಷೀಣಾಂ ಭೃಗುರಹಂ ಗಿರಾಮಶ್ಚೈಕಮಕ್ಷರಂ ಯಜ್ಞಾನಾಂ. ಮಾತಾಜಿ. ಮಸ್ಮ್ಯೇಕಂ ಅಕ್ಷರಂ. ಮಾತಾಜಿ. ಗಿರಾಮಶ್ಚೈಕಮಕ್ಷರಂ. ಸೇಗೆ ಮಾವತ್ತು ಯಾವತ್ತು ಇದೆ. ಮಾತಾಜಿ. ಮಶ್ಚೈಕಮಕ್ಷರಂ. ಗಿರಾಮಸ್ಮಿ ಏಕಮಕ್ಷರಂ ಅಂತ ಬಿಡಿಸಿ ಹೇಳ್ಬೋದು. ಗಿರಾಮಸ್ಮಿ ಏಕಮಕ್ಷರಂ ಅಂತ ಹೇಳ್ಬಿಡು, ಅವಾಗ ಈಸಿ ಆಗುತ್ತೆ, ತಪ್ಪಾಗುತ್ತೆ. ಗಿರಾಮಶ್ಚೈಕಮಕ್ಷರಂ. ಮಸ್ಮ್ಯೇಕಮಕ್ಷರಂ ಅಂತ ಹೇಳ್ಬೋದು. ಗಿರಾಮಶ್ಚೈಕಮಕ್ಷರಂ. ಮಾತಾಜಿ. ಓಕೆ. ಯಜ್ಞಾನಾಂ ಜಪಯಜ್ಞೋಸ್ಮಿ ಸ್ಥಾವರಾಣಾಂ ಹಿಮಾಲಯಃ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ ಮಾತಾಜಿ. ವಿದ್ಯಾ ಕಾಮತ್ ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ವಿದ್ಯಾ ಕಾಮತ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 25. ಮಹರ್ಷಿಣಾಂ ಭೃಗುರಹಂ ಗಿರಾಮಶ್ಚೈಕಮಕ್ಷರಂ ಯಜ್ಞಾನಾಂ ಜಪಯಜ್ಞೋಸ್ಮಿ ಸ್ಥಾವರಾಣಂ ಹಿಮಾಲಯಃ. ಹಿಮಾಲಯಃ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮುಂದಕ್ಕೆ ಹೋಗೋಣ ಮಾತಾಜಿ. ಸರಿ. ಶ್ಲೋಕ 26. ಅಶ್ವತ್ಥ ಸರ್ವವೃಕ್ಷಾಣಾಂ ದೇವರ್ಷೀಣಾಂ ಚ ನಾರದಃ ಗಂಧರ್ವಾಣಾಂ ಚಿತ್ರರಥಃ ಸಿದ್ಧಾನಾಂ ಕಪಿಲೋ ಮುನಿಃ. ಅಶ್ವತ್ಥ ಸರ್ವವೃಕ್ಷಾಣಾಂ ದೇವರ್ಷೀಣಾಂ ಚ ನಾರದಃ ಗಂಧರ್ವಾಣಾಂ ಚಿತ್ರರಥಃ ಸಿದ್ಧಾನಾಂ ಕಪಿಲೋ ಮುನಿಃ. ವೃಕ್ಷದಲ್ಲಿ ಅಶ್ವತ್ಥ, ದೇವ ಋಷಿಗಳಲ್ಲಿ ನಾರದ, ಗಂಧರ್ವರಲ್ಲಿ ನಾನು ಚಿತ್ರರಥ, ಸಿದ್ಧಿ ಪಡೆದವರಲ್ಲಿ ನಾನು ಕಪಿಲ ಮುನಿ. ವೃಕ್ಷದಲ್ಲಿ ಅಶ್ವತ್ಥ, ದೇವ ಋಷಿ ನಾರದ, ಗಂಧರ್ವರಲ್ಲಿ ಚಿತ್ರರಥ, ಸಿದ್ಧಿ ಪಡೆದವರಲ್ಲಿ ಕಪಿಲ ಅಂತ ಭಗವಂತ ಹೇಳ್ತಾರೆ. ಅಶ್ವತ್ಥ ಸರ್ವವೃಕ್ಷಾಣಾಂ
अश्वत्थः सर्ववृक्षाणां देवर्षीणां च नारदः देवर्षीणां च नारदः गन्धर्वाणां चित्ररथः गन्धर्वाणां चित्ररथः सिद्धानां कपिलो मुनिः सिद्धानां कपिलो मुनिः अश्वत्थः सर्ववृक्षाणां देवर्षीणां च नारदः देवर्षीणां च नारदः गन्धर्वाणां चित्ररथः सिद्धानां कपिलो मुनिः गन्धर्वाणां चित्ररथः सिद्धानां कपिलो मुनिः अश्वत्थः सर्ववृक्षाणां देवर्षीणां च नारदः गन्धर्वाणां चित्ररथः सिद्धानां कपिलो मुनिः अश्वत्थः सर्ववृक्षाणां देवर्षीणां च नारदः गन्धर्वाणां चित्ररथः सिद्धानां कपिलो मुनिः अश्वत्थः सर्ववृक्षाणां देवर्षीणां च नारदः गन्धर्वाणां चित्ररथः सिद्धानां कपिलो मुनिः अश्वत्थः सर्ववृक्षाणां देवर्षीणां च नारदः गन्धर्वाणां चित्ररथः सिद्धानां कपिलो मुनिः ಶ್ಲೋಕ 27 ಉಚ್ಚೈಶ್ರವಸಂ ಶ್ವಾನಾಂ ವಿದ್ಧಿ ಮಾಮೃತೋದ್ಭವಂ ಐರಾವತಂ ಗಜೇಂದ್ರಾಣಾಂ ನಾರಾಣಂ ಚ ನರಾಧಿಪಂ ಉಚ್ಚೈಶ್ರವಸಂ ಅದಿಲ್ಲಿಗೆ ಸೇರ್ಕೊಳ್ತು. ಓಕೆ. ಉಚ್ಚೈಶ್ರವಸಂ ಅಶ್ವಾನಾಂ ಉಚ್ಚೈಶ್ರವ ಸಮಶ್ವಾನಾಂಗೆ ಉಚ್ಚೈಶ್ರವಸಂ ಅಶ್ವಾನಂ ವಿದ್ಧಿ ಮಾಂ ಅಮೃತೋದ್ಭವಂ ಮಾಂ ಅಮೃತ ಉದ್ಭವಂ ಐರಾವತಂ ಗಜೇಂದ್ರಾಣಂ ಗಜ ಇಂದ್ರಾಣಂ ನರಾಣಂ ನಾಂಚ ನರಾಧಿಪಂ. ಅಶ್ವಗಳಲ್ಲಿ ನಾನು ಅಮೃತಕ್ಕಾಗಿ ಸಮುದ್ರವನ್ನು ಕಡೆದಾಗ ಉದ್ಭವವಾದ ಉಚ್ಚೈಶ್ರವ ಎಂದು ತಿಳಿ. ಗಜೇಂದ್ರರಲ್ಲಿ ನಾನು ಐರಾವತ, ಮನುಷ್ಯರಲ್ಲಿ ನಾನು ರಾಜ. ಉಚ್ಚೈಶ್ರವಸಂ ಶ್ವಾನಂ स्वानां ವಿದ್ಧಿ ಮಾಂ ಅಮೃತೋದ್ಭವಂ ಐರಾವತಂ ಗಜೇಂದ್ರಾಣಾಂ ನರಾಣಾಂ ಚ ನರಾಧಿಪಂ ಆಕ್ಚುಲಿ ಇಲ್ಲಿ ಫಸ್ಟ್ ಲೈನ್ ತಪ್ಪಿದೆ. ಉಚ್ಚೈ ಶ್ರವ ಸಂಶ್ವಾನಂ ಅಲ್ಲ, ಅದು ಉಚ್ಚೈ ಶ್ರವಸ ಸವಶ್ರಮ ಅಲ್ಲ, ಆಕ್ಚುಲಿ ಸಮ್ಮನ ಸಮ ಇರ್ಬೇಕಿತ್ತು. ಹಂಗ್ ಬರ್ಬೇಕದು. ಇಲ್ಲಿ ಸಂಶ್ವಾನಂ ಅಂತಿದೆ ನೋಡಿ ಫಸ್ಟ್ ಲೈನ್. ಉಚ್ಚೈಶ್ರವ ಸಮಶ್ವಾನಂ, ಅದಕ್ಕೆ ಉಚ್ಚೈಶ್ರವ ಸಮಶ್ವಾನಾಂ ವಿದ್ಧಿ ಮಾಂ ಅಮೃತೋದ್ಭವಂ ಐರಾವತಂ ಗಜೇಂದ್ರಾಣಾಂ ನಾರಾಣಾಂ ಚ ನರಾಧಿಪಂ ಇಲ್ಲಿ ನಾ ಇದೆ ಮಾತಾಜಿ, ಫಸ್ಟ್ ನಾ ಇದೆ, ನಾರಾಯಣಂ ಇಲ್ಲ, ಕರೆಕ್ಟ್, ನರಾಣಮೇ ಕರೆಕ್ಟ್. ನರಾಣಾಂ ಚ ನರಾಧಿಪಂ ಉಚ್ಚೈಶ್ರವ ಸಮಶ್ವಾನಾಂ
विद्धि माममृतोद्भवम् उच्चैश्रवम् समश्वानां विद्धि माममृतोद्भवम् ऐरावतं गजेन्द्राणां नराणां च नराधिपम् ऐरावतं गजेन्द्राणां नराणां च नराधिपम् उच्चैश्रवसमश्वानां विद्धि माममृतोद्भवम् 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 ऐरावतं गजेन्द्राणां नराणां च नराधिपम् हरे कृष्ण ಹೇಳ್ಸಿ ಮಾತಾಜಿ ಮ್ಯೂಟ್ ಅಲ್ಲಿ ಇದ್ದೀರಾ ನಂದಿನಿ ಮಾತಾಜಿ ಮಾತಾಜಿ ನಾನ್ ಮ್ಯೂಟ್ ಅಲ್ಲಿ ಇದ್ಬಿಟ್ಟು ಎಲ್ರನ್ನೂ ಮ್ಯೂಟ್ ಮಾಡ್ಕೊಳ್ಳಿ ಅಂತ ಇದ್ದೀನಿ ಮಾತಾಜಿ. ಹರೇ ಕೃಷ್ಣ ಧನ್ಯವಾದಗಳು ಮಾತಾಜಿ. ಮಲ್ಲಂಜಮ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಲ್ಲಂಜಮ್ಮ ಮಾತಾಜಿ. ಕವಿತಾ ಹೇಳಿ ಮಾತಾಜಿ. 26ನೇ ಶ್ಲೋಕ ಹೇಳಿ. ಸ್ಕ್ರೀನ್ ಸರಿಯಾಗಿರ್ಲಿಲ್ಲ ಮಾತಾಜಿ, ಅದು ಈಗ ಸರೋಯ್ತಾ? ಸರಿ ಆಯ್ತು. ಓದಿ ಮೊದ್ಲ ಅಶ್ವತಃ ಸರ್ವ ವೃಕ್ಷಾಣಾಂ ದೇವರ್ಷಿಣಾಂ ಚ ನಾರದಃ ಗಂಧರ್ವಾಣಂ ಚಿತ್ರರಥಃ ಸಿದ್ಧಾನಾಂ ಕಪಿಲೋ ಮುನಿಃ. ಹರೇ ಕೃಷ್ಣ ಕರೆಕ್ಟ್ ಆಗಿ ಹೇಳಿದ್ರಿ. ಕರೆಕ್ಟ್ ಆಗಿ ಹೇಳಿದ್ನ ಹೇಳಿದ್ರಿ ಅದೇ ಟ್ರೈ ಮಾಡ್ತೀನಿ, ಆದಷ್ಟು ಪ್ರಯತ್ನ ಪಡ್ತೀನಿ. ತೊಂದ್ರೆ ಇಲ್ಲ, ಹೇಳಿ. ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಬರುತ್ತೆ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಕವಿತಾ ರೆಡ್ಡಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಶ್ಲೋಕ 26. ಅಶ್ವತ್ಥ ಸರ್ವವೃಕ್ಷಾಣಾಂ ದೇವರ್ಷೀಣಾಂ ಚ ನಾರದಃ ಗಂಧರ್ವಾಣಾಂ ಚಿತ್ರರಥಃ ಸಿದ್ಧಾನಾಂ ಕಪಿಲೋ ಮುನಿಃ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಇನ್ನೊಂದೇನಾದ್ರೂ ಹೇಳ್ಬೇಕಾ ಮಾತಾಜಿ? ಇಲ್ಲ ಮಾತಾಜಿ, ಒಂದೇ ಮಾತಾಜಿ. ಕವಿತಾ ಮಣಿ ಮಿಸ್ ಮಾತಾಜಿ. ಆಗಿದ್ದಲ್ಲ. ಕವಿತಾ ಮಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕವಿತಾ ಮಣಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಕವಿತಾ ಮಣಿ ಮಾತಾಜಿ. 26ನೇ ಶ್ಲೋಕ ಹೇಳಿ. 26. ಹರೇ ಕೃಷ್ಣ. ಅಶ್ವಸಃ ಸರ್ವವೃಕ್ಷಾಣಾಂ ದೇವರ್ಷೀಣಾಂ ಚ ನಾರದಃ ಗಂಧರ್ವಣಾಂ ಚಿತ್ರರಥಃ ಸಿದ್ಧಾನಾಂ ಕಪಿಲೋ ಮುನಿಃ. ಕೃಷ್ಣ ಮಾತಾಜಿ. ಸ್ವಲ್ಪ ಏನೋ ನೆಟ್ವರ್ಕ್ ಪ್ರಾಬ್ಲಮ್, ಏನೋ ಒಂಚೂರು ತಪ್ಪು ಕೇಳಿಸ್ತು ಮಾತಾಜಿ. ಒಂದ್ ನಿಮಿಷ ಇನ್ನೊಂದ್ಸರಿ ಹೇಳ ಮಾತಾಜಿ. ಹೇಳಿ. ಹೊರಗಡೆ ಬಂದು ಹೇಳ್ತೀನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಶ್ವತ್ಥಃ ಸರ್ವವೃಕ್ಷಾಣಾಂ ದೇವದರ್ಶಿಣಾಂ ಚ ನಾರದಃ ಗಂಧರ್ವಾಣಂ ಚಿತ್ರರಥಃ ಸಿದ್ಧಾನಾಂ ಕಪಿಲೋ ಮುನಿಃ. ಎರಡನೇ ಲೈನ್ ಹರೇ ಕೃಷ್ಣ ಮಾತಾಜಿ. ದೇವರ್ಷೀಣಾಂ ಚ ನಾರದಃ. ಹರೇ ಕೃಷ್ಣ. ಭಾಗ್ಯಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಭಾಗ್ಯಲಕ್ಷ್ಮಿ ಮಾತಾಜಿ. 26ನೇ ಶ್ಲೋಕ ಹೇಳಿ ಮಾತಾಜಿ. ಕೇಳಿಸ್ತಾ ಇದೆ ಅಲ್ವಾ ಮಾತಾಜಿ? ಹಾ ಕೇಳಿಸ್ತಾ ಇದೆ. ಅಶ್ವತ್ಥ ಸರ್ವವೃಕ್ಷಾಣಾಂ ದೇವರ್ಷೀಣಾಂ ಚ ನಾರದಃ ಗಂಧರ್ವಾಣಾಂ ಚಿತ್ರರಥಃ ಸಿದ್ಧಾನಾಂ ಕಪಿಲೋ ಮುನಿಃ. ಹರೇ ಕೃಷ್ಣ. ಸರಿ ಮಾತಾಜಿ. ಹರೇ ಕೃಷ್ಣ. ಸರಿ ಸರಿ. ಗೀತಾ ಎಂ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಗೀತಾ ಎಂ ಮಾತಾಜಿ.
ಮಾತಾಜಿ ಹರೇ ಕೃಷ್ಣ. 27ನೇ ಶ್ಲೋಕ ಹೇಳಿ ಮಾತಾಜಿ. ಹಾ, 27. ಮಾತಾಡಿ. ಶ್ಲೋಕ 27. ಉಚ್ಚೈಶ್ರವ ಸಂಶ್ವಾನಾಂ ವಿದ್ಧಿ ಮಾಮೃತೋದ್ಭವಂ ಐರಾವತಂ ಗಜೇಂದ್ರಾಣಾಂ ನಾರಾಣಾಂ ಚ ನರಾಧಿಪಂ. ಮಾತಾಜಿ ನೀವ್ ಅಲ್ಲಿರೋ ಹಂಗ್ ಓದಿದ್ರಿ, ಅದೇನ್ ತಪ್ಪಿಲ್ಲ, ಆದ್ರೆ ಮಿಸ್ಟೇಕ್ ಇದೆ ಆಯ್ತಾ. ಉಚ್ಚೈಶ್ರವ ಸಮಶ್ವಾನಂ, ಅದು ಮೊದಲನೇ ಲೈನ್. ಸಂಶ್ವಾನವಲ್ಲ, ಸಮಶ್ವಾನಂ. ಸಮಶ್ವಾನಂ ಬುಕ್ ಅಲ್ಲಿ ಇರೋದ್ ಹಾಗೆ. ಆಮೇಲೆ ಇದು ನಾರಾಯಣಂ ಅಲ್ಲ, ನರಾಣ ಚ ನರಾಧಿಪ. ಅದೆರಡು ಕರೆಕ್ಷನ್ ನೋಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ. ಮಂಜುಳಾ ಆರ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಂಜುಳಾ ಆರ್ ಮಾತಾಜಿ. 26, 27 ಮಾತಾಜಿ. 27 ಮಾತಾಜಿ. 27 ಸಮಾಸ್ವಾನಂ ವಿದ್ಧಿಮಾಮೃತೋದ್ಭವಂ ಐರಾವತಂ ಗಜೇಂದ್ರಾಣಂ ನರಾಣಾಂ ಚ ನರಾಧಿಪಂ. ನರಾಣಾಂ, ರಾ ದೀರ್ಘ ಇದೆ. ನರಾಣಾಂ ಚ ನರಾಧಿಪಂ. ನಾ ಮಾತ್ರ ಇದು ದೀರ್ಘ ಇಲ್ಲ. ನಾ ಸರಿ. ಲಲಿತಾ ಪೂಜಾರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಲಲಿತಾ ಪೂಜಾರಿ ಮಾತಾಜಿ. ಹರೇ ಕೃಷ್ಣ. ಲಲಿತಾ ಪೂಜಾರಿ ಮಾತಾಜಿ. ಶೋಭಾ ಭಟ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 27. ಉಚ್ಚೈಶ್ರವ ಸಮಶ್ವಾನಾಂ ವಿದ್ಧಿ ಮಾಂ ಅಮೃತೋದ್ಭವಂ ಐರಾವತಂ ಗಜೇಂದ್ರಾಣಾಂ ನರಾಣಾಂ ಚ ನರಾಧಿಪಂ. ಫಸ್ಟ್ ಲೈನ್ ಕರೆಕ್ಟ್ ಬಂತ ಮಾತಾಜಿ? ಹರೇ ಕೃಷ್ಣ ಕರೆಕ್ಟ್ ಮಾತಾಜಿ. ಹೇಳಿದ್ರಿ, ಪರವಾಗಿಲ್ಲ, ನೋಟ್ ಮಾಡ್ಕೊಂಡಿದ್ದೀನಿ. ವೆರಿ ಗುಡ್. ಥ್ಯಾಂಕ್ ಯು. ರೇಣುಕಾದೇವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ರೇಣುಕಾದೇವಿ. ಹರೇ ಕೃಷ್ಣ ಮಾತಾಜಿ. ಹಾ ಹೇಳಿ 27 ಮಾತಾಜಿ. ಹಾ ಮಾತಾಜಿ 27. ಉಚ್ಚೈಶ್ರವ ಸಂಶ್ವಾನಾಂ ವಿದ್ಧಿ ಮಾಮೃತೋದ್ಭವಂ ಐರಾವತಂ ಗಜೇಂದ್ರಾಣಂ ನರಾಣಂ ಚ ನರಾಧಿಪಂ. ಎಸ್ ಮಾತಾಜಿ, ಕರೆಕ್ಟ್. ಲಲಿತಾ ಆರ್ ಪೂಜಾರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮುಂದಕ್ಕೆ ಹೋಗೋಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 28. ಆಯುಧಾನಾಮಹಂ ವಜ್ರಂ ಧೇನುನಾಮಸ್ಮಿ ಕಾಮಧುಕ್ ಪ್ರಜನಶ್ಚಾಸ್ಮಿ ಕಂದರ್ಪಃ ಸರ್ಪಾಣಾಮಸ್ಮಿ ವಾಸುಕಿಃ. ಆಯುಧಾನಾಂ ಅಹಂ, ಆಯುಧಾನಾಮಹಂ. ವಜ್ರಂ ಧೇನುನಾಮಸ್ಮಿ ಕಾಮಧುಕ್, ಧೇನೂನಾಂ ಅಸ್ಮಿ ಕಾಮಧುಕ್. ಪ್ರಜನಶ್ಚಾಸ್ಮಿ, ಪ್ರಜನಃ ಚ ಅಸ್ಮಿ. ಕಂದರ್ಪಾಣಾಂ ಅಸ್ಮಿ ವಾಸುಕಿಃ, ಕಂದರ್ಪಾಣಾಮಸ್ಮಿ ವಾಸುಕಿಃ. ಕಂದರ್ಪ ಸರ್ಪಾಣಾಂ, ಕಂದರ್ಪ ಸರ್ಪಾಣಾಮಸ್ಮಿ ಅಸ್ಮಿ ವಾಸುಕಿಃ. ಆಯುಧಗಳಲ್ಲಿ ನಾನು ವಜ್ರಾಯುಧ, ಗೋವುಗಳಲ್ಲಿ ಸುರಭಿ, ಪ್ರಜೋತ್ಪತ್ತಿಗೆ ಕಾರಣಗಳಲ್ಲಿ ನಾನು ಕಂದರ್ಪ, ಪ್ರೇಮ ದೇವತೆಗೆ ಮತ್ತು ಸರ್ಪಗಳಿಗೆ ನಾನು ವಾಸುಕಿ. ಆಯುಧಾನಾಮಹಂ ವಜ್ರಂ, ಧೇನುನಾಮಸ್ಮಿ ಕಾಮಧುಕ್, ಪ್ರಜನಶ್ಚಾಸ್ಮಿ ಕಂದರ್ಪಃ, ಸರ್ಪಾಣಾಮಸ್ಮಿ ವಾಸುಕಿಃ. ಆಯುಧಾನಾಮಹಂ ವಜ್ರಂ ಧೇನುನಾಮಸ್ಮಿ ಕಾಮಧುಕ್, ಪ್ರಜನಶ್ಚಾಸ್ಮಿ ಕಂದರ್ಪಃ ಸರ್ಪಾಣಾಮಸ್ಮಿ ವಾಸುಕಿಃ. ಆಯುಧಾನಾಮಹಂ ವಜ್ರಂ ಧೇನುನಾಮಸ್ಮಿ ಕಾಮಧುಕ್
प्रजनश्चास्मि कन्दर्पः सर्पाणामस्मि वासुकिः धेनूनामस्मि कामधुक् प्रजनश्चास्मि सर्पाणामस्मि वासुकिः आयुधानामहं वज्रं धेनुनामस्मि कामधुक् प्रजनश्चास्मि कन्दर्पः सर्पाणामस्मि वासुकिः आयुधानामहं वज्रं धेनूनामस्मि कामधुक् प्रजनश्चास्मि कन्दर्पः सर्पाणामस्मि वासुकिः ಶ್ಲೋಕ 29 ಅನಂತಶ್ಚಾಸ್ಮಿ ನಾಗಾನಾಂ ವರುಣೋ ಯಾದಸಾಮಹಂ ಪಿತೃಣಾಮರ್ಯಮಾ ಚಾಸ್ಮಿ ಯಮಃ ಸಂಯಮತಾಮಹಂ ಪಿತೃಣಾಂ ಅರ್ಯಮ ಅಂತಾನೆ ಹೇಳ್ಬೋದು, ಇಲ್ಲಾಂದ್ರೆ ಪಿತೃಣಾಂ ಅರ್ಯಮ ಅಂತ ಹೇಳ್ಬೋದು. ಸಂಯಮತಾಮಹಂ ಸಂಯಮತಾಂ ಅಹಂ ಅಂತ ಕೂಡ ಹೇಳ್ಬೋದು. ಯಾದಸಾಂ ಅಹಂ ಎಲ್ಲ ಬಿಡಿಸಿನೂ ಹೇಳ್ಬೋದು, ಸೇರಿಸಿ ಕೂಡ ಹೇಳ್ಬೋದು. ಅನಂತಶ್ಚಾಸ್ಮಿ ಅನಂತಃ ಚ ಅಸ್ಮಿ ನಾಗಾನಾಂ ವರುಣೋ ಯಾದಸಾಮಹಂ ಯಾದಸಾಂ ಅಹಂ ಪಿತೃಣಾಂ ಅರ್ಯಮ ಪಿತೃಣಾಂ ಅರ್ಯಮ ಚಾಸ್ಮಿ ಚ ಅಸ್ಮಿ ಯಮಃ ಸಂಯಮತಾಮಹಂ ಸಂಯಮತಾಂ ಅಹಂ. ಅನಂತ ಬಹು ಹೆಡೆಗಳ ನಾಗರಲ್ಲಿ ನಾನು ಅನಂತ, ಜಲವಾಸಿಗಳಲ್ಲಿ ನಾನು ವರುಣ ದೇವತೆ, ಪಿತೃಗಳಲ್ಲಿ ಅರ್ಯಮ ಮತ್ತು ಶಾಸನ ನಿರ್ವಹಿಸುವರಲ್ಲಿ ನಾನು ಮೃತ್ಯುದೇವತೆ ಯಮ ಅಂತ ಹೇಳ್ತಿದ್ದಾರೆ. ಬಹು ಹೆಡೆಗಳಲ್ಲಿ ನಾಗರಲ್ಲಿ ಅನಂತ, ಜಲವಾಸಿ ವರುಣ, ಪಿತೃಗಳಲ್ಲಿ ಅರ್ಯಮ, ಶಾಸನ ನಿರ್ವಹಿಸುವರಲ್ಲಿ ಮೃತ್ಯುದೇವತೆಯಾದ ಯಮ ಅಂತ ಹೇಳ್ತಾರೆ. ಅನಂತಶ್ಚಾಸ್ಮಿ ನಾಗಾನಾಂ ವರುಣೋ ಯಾದಸಾಮಹಂ ಪಿತೃಣಾಮರ್ಯಮಾ ಚಾಸ್ಮಿ ಯಮಃ ಸಂಯಮತಾಮಹಂ ಅನಂತಶ್ಚಾಸ್ಮಿ ನಾಗಾನಾಂ ವರುಣೋ ಯಾದಸಾಮಹಂ ಪಿತೃಣಾಮರ್ಯಮಾ ಚಾಸ್ಮಿ ಯಮಃ ಸಂಯಮತಾಮಹಂ ಅನಂತಶ್ಚಾಸ್ಮಿ ನಾಗಾನಾಂ ವರುಣೋ ಯಾದಸಾಮಹಂ ಪಿತೃಣಾಮರ್ಯಮಾ ಚಾಸ್ಮಿ ಯಮಃ ಸಂಯಮತಾಮಹಂ ಅನಂತಶ್ಚಾಸ್ಮಿ ನಾಗಾನಾಂ ವರುಣೋ ಯಾದಸಾಮಹಂ ಪಿತೃಣಾಂ ಅರ್ಯಮಾ ಚಾಸ್ಮಿ ಯಮಃ ಸಂಯಮತಾಮಹಂ ಹೇಳ್ಸಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ರೇಣುಕಾ ಮಾತಾಜಿ ಆಯ್ತು. ರೇಣುಕಾ ಮಾತಾಜಿ ಆದ್ಮೇಲೆ ಸಾಯಿ ಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ವಿದ್ಯಾ ಕಾಮಂತ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ವಿದ್ಯಾ ಕಾಮಂತ್ ಮಾತಾಜಿ. ವಿದ್ಯಾ ಕಾಮಂತ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ.
ಕೇಳಿಸ್ತಾ ಇದೆ ಮಾತಾಜಿ? ಹೇಳಿ ನೀವೇ ಹೇಳಿ ಮಾತಾಜಿ, ಮ್ಯೂಟ್ ಮಾಡ್ಕೊಂಡಿಲ್ಲ, ನೀವ್ ಹೇಳಿ ಮಾತಾಜಿ. ಯಾವ್ದು ಮಾತಾಜಿ? 28 ಮಾತಾಜಿ? ಹೌದು ಮಾತಾಜಿ, 28. ಆಯುಧಾನಾಮಹಂ ವಜ್ರಂ ಧೇನುನಾಮಸ್ಮಿ ಕಾಮಧುಕ್ ಪ್ರಜನಚಾಸ್ಮಿ ಕಂದರ್ಪಃ ಸರ್ಪಾಣಾಮಸ್ಮಿ ವಾಸುಕಿಃ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದ. ವಿದ್ಯಾಕಾಮಂತ್ ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ವಿದ್ಯಾಕಾಮಂತ್ ಮಾತಾಜಿ. ಲಕ್ಷ್ಮೀ PM ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 28. ಹಾ ಮಾತಾಜಿ. ಆಯುಧಾನಾಮಹಂ ವಜ್ರಂ ಧೇನುನಾಮಸ್ಮಿ ಕಾಮಧು ವ್ರಜನಾಶ್ಚಾಸ್ಮಿ ಕಂದರ್ಪಃ ಸುಪರ್ಣಾಮಸ್ಮಿ ವಾಸುಕಿಃ. ಸರ್ಪಾಣಾಮಸ್ಮಿ ವಾಸುಕಿಃ. ಸರ್ಪಾಣಾಮಸ್ಮಿ ವಾಸುಕಿಃ. ಎಸ್ ಮಾತಾಜಿ. ಮಾತಾಜಿ ಹೇಳಿ ಮಾತಾಜಿ. ಆಯುಧಾನಾಮಹಂ ವಜ್ರಂ ಧೇನುನಾಮಸ್ಮಿ ಕಾಮಧುಕ್ ಪ್ರಜನಶ್ಚಾಸ್ಮಿ ಕಂದರ್ಪಃ ಸರ್ಪಾಣಾಮಸ್ಮಿ ವಾಸುಕಿಃ. ಧನ್ಯವಾದಗಳು. ಧನ್ಯವಾದ. ಮಂಜುಳಮ್ಮ ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ಮಂಜುಳಮ್ಮ ಮಾತಾಜಿ, ಇದು 29ನೇ ಶ್ಲೋಕ ಹೇಳಿ ಮಾತಾಜಿ. 5 ಜನ ಆಯ್ತು. ಅನಂತಾಶ್ಚಾಸ್ಮಿ ನಾಗಾನಾಂ ಉರುಳೋಷಾದಸಾಮಹಂ ಪಿತॄಣಾಮಚಾಸ್ಮಿ ಯಮಃಸಂಖ್ಯಮತಾಮಹಂ. ಹರೇ ಕೃಷ್ಣ. ಧನ್ಯವಾದಗಳು. ನಿರ್ಮಲಾ ಮಾತಾಜಿ, ನಿರ್ಮಲಾ BR ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯಾವ್ದಾವ್ದ್ಲೆ? 29ನೇ ಶ್ಲೋಕ ಹೇಳಿ ಮಾತಾಜಿ. ಅನಂತಾಶ್ಚಾಸ್ಮಿನ್ನಾಗಾನಾಂ ವರುಣೋ ಯಾದಸಾಮಹಂ ಪಿತೃನಾಮ ಮಯರ್ಯಾಮ ಚಾಸ್ಮಿ ಯಮಃ ಸಂಯಮತಾಮಹಂ. ಮಾತಾಜಿ 3ನೇ ಲೈನು ಪಿತೃನಾಮರ್ಯಮ ಅಂತ ಹೇಳ್ಬೇಕು. ಇಲ್ಲರೆ ಪಿತೃನಾಮ್ ಅರ್ಯಮ ಅಂತ ಹೇಳ್ಬೇಕು. ಪಿತೃನಾಂ ಅರ್ಯಮ ಚಾಸ್ಮಿ. ಪಿತೃನಾಂ ಅರ್ಯಮ ಚಾಸ್ಮಿ. ಪಿತೃನಾಂ ಅರ್ಯಮಾಂ ಚಾಸ್ಮಿನ್. ಹರೇ ಪದ್ಮಾ ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ಪದ್ಮಮಯ್ಯ ಮಾತಾಜಿ, 29ನೇ ಶ್ಲೋಕ ಹೇಳಿ ಮಾತಾಜಿ. ಅಂತಶ್ಚಾಸ್ಮಿ ನಾಗಾನಾಂ ವರುಣೋ ಯಾದಸಾಮಹಂ ಪಿತೃಣಾಮರ್ಯಮಾ ಚಾಸ್ಮಿ ಯಮಃ ಸಂಯಮತಾಮಹಂ. ಯಮಹನ ಯಮಃ ಅಂತ ರೂಢಿ ಮಾಡ್ಕೊಳ್ಳಿ ಮಾತಾಜಿ. ಅರ್ಧ ಕಟ್ ಮಾಡ್ಬೇಕು. ಮಧ್ಯ ಇದ್ರೆ ದೀರ್ಘ ಇದ್ರೆ ಹಸ್ರ ಸ್ವರ ಏನದು ವಿಸರ್ಗ ಇದ್ರೆ ಅದನ್ನ ಯಮಃ ಅಂತ ಪೂರ್ತಿ ಹೇಳ್ಬಾರ್ದು. ಯಮ ಸಂಯಮತಾಮಹಂ. ಯಮಃ ಸಂಯಮತಾಮಹಂ. ಕೊನೆಯಲ್ಲಿ ಇದ್ರೆ ಮಾತ್ರ ಹೇಳ್ಬೇಕು ಆ ವಿಸರ್ಗ. ಹರೇ ಕೃಷ್ಣ. ರೇಖಾ ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ರೇಖಾ ವಿಜಯ್ ಕುಮಾರ್ ಮಾತಾಜಿ. ಮಾತಾಜಿ ಹರೇ ಕೃಷ್ಣ. ಹೇಳಿ ಮಾತಾಜಿ. ಶ್ಲೋಕ 29 ಮಾತಾಜಿ. ಹೌದು ಮಾತಾಜಿ, 29ನೇ ಶ್ಲೋಕ ಹೇಳಿ ಮಾತಾಜಿ. ಶ್ಲೋಕ 29. ಅನಂತಶ್ಚಾಸ್ಮಿ ನಾಗಾನಾಂ ವರುಣೋ ಯಾದಸಾಮಹಂ ಪಿತೃಣಾಮರ್ಯಮಾಂ ಚಾಸ್ಮಿ ಯಮಃ ಸಂಯಮತಾಮಹಂ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಗಂಟ್ಲು ಹೋಯ್ತಾ ಮಾತಾಜಿ? ಒಂದ್ ವಾರದಿಂದ ಫುಲ್ಲು ಕೋಲ್ಡ್ ಕಾಫು. ನನ್ಗೆ ಕ್ಲೀನಾಗಿ ಕ್ಲಾಸ್ ಅಟೆಂಡ್ ಮಾಡಕ್ಕೆ ಆಗ್ತಾ ಇಲ್ಲ. ಅದೇ ಇವತ್ತೊಂಚೂರು ಬೆಟರ್. ಒಂದ್ ಸ್ವಲ್ಪ ಮಳೆ ಬೇರೆ ನೆನ್ಬಿಟ್ವಿ ಅದಕ್ಕೆ ಕೆಲ್ಸದಿಂದ ಬರುವಾಗ. ಹರೇ ಶೀಲಾದೇವಿ ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ಶೀಲಾದೇವಿ ಮಾತಾಜಿ. ಹೇಳ್ತೀನಿ ಮಾತಾಜಿ.
ಹಾ ಹೇಳಿ ಮಾತಾಜಿ. ಯಾವಾಗ 29? ಹಾ ಹೌದು ಮಾತಾಜಿ. ಅನಂಚಾಸ್ಮಿ ನಾಗಾನಾಂ ವರ್ಣೋ ಯಾದಸಾಮಹಂ ಪಿತ್ರಾಣಾಮರ್ಯಾಂ ಪಿತ್ರಾಣಾಮರ್ಯಾಮ ಚಾಸ್ಮಿ ಯಮಃ ಸ್ವಯಂ ತಾಮಹಂ. ಎಲ್ಲದ್ರೊಳಗೂ ಒಂದೊಂದು ಅಕ್ಷರ ನುಂಗ್ಬಿಟ್ರಿ. ಅನಂತಾಸ್ಮಿ ಅಂದ್ರೆ ಅನಂತಶ್ಚಾಸ್ಮಿ. ಎಲ್ಲಾದ್ರಿಗೂ ಒಂದೊಂದು ಅಕ್ಷರ. ಯಾದ ಸಾಮಹಂ. ಹೌದ್ ಮಾತಾಜಿ, ನೀವ್ ಹೇಳಕ್ ನಾ ಇದ್ದಿಲ್ಲ. ಪಿತೃಣಾಂ ಅರ್ಯಮ ಚಾಸ್ಮಿ. ಪಿತೃಣಾಂ ಹರ್ಯಮ. ಹರಿಮ ಚಾಸ್ಮಿ. ಯಮ ಸಂಯಮತಾಮಹಂ. ಯಮ ಸಂಯಮತಾಮ. 4 ಲೈನಲ್ಲೂ ಒಂದೊಂದು ಅಕ್ಷರ ನುಂಗಿದ್ರೆ. ಯಾರು ಬರ್ತಿಲ್ಲ, ಊಟ ಮಾಡಿರ್ಲಿಲ್ಲ ಅಂತ ಅದಕ್ಕೆ ಇವಾಗ ಅಕ್ಷರನೇ ನುಂಗ್ಬಿಟ್ರು ಅವರು. ಹರೇ ಕೃಷ್ಣ. ಸ್ವಾರಿ ಮಾತಾಜಿ. ಇಲ್ಲ ಹೇಳ್ದೆ, ತಮಾಷೆ ಮಾಡ್ದೆ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ವೆಂಕಟೇಶ್ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. 29ನೇ ಶ್ಲೋಕ ಹೇಳಿ ಪ್ರಭು. ಹಾ ಮಾತಾಜಿ. ಶ್ಲೋಕ 29. ಅನಂತಶ್ಚಾಸ್ಮಿ ನಾಗಾನಾಂ ವರುಣೋ ಯಾದಸಾಮಹಂ ಪಿತೃಣಾಮರ್ಯಮ ಚಾಸ್ಮಿ ಯಮಃ ಸಂಯಮತಾಮಹಂ. ಹರೇ ಕೃಷ್ಣ. ಇವರು ಗೀತಾ ಮಾತಾಜಿ ಇದ್ದಾರೆ ನೋಡಿ ಮಾತಾಜಿ, ಅವ್ರು ಹೇಳಿಲ್ಲ ಮಾತಾಜಿ. ಅದೇ ಅವ್ರು ಇವಾಗ ಜಾಯಿನ್ ಆಗಿದ್ದಾರೆ ಮಾತಾಜಿ. ಮಂಜುಳಮ್ಮ ಸಿವಿ ಮಾತಾಜಿ ಹೇಳಿದ್ರ ಮಾತಾಜಿ? ಮಂಜುಳಮ್ಮ ಸಿವಿ ಮಾತಾಜಿ ಅವ್ರು ಹೇಳಿದ್ರಲ್ವಾ? ಅಲ್ಲ, ಮಂಜುಳಾ ಬಿ ಅಂತ ಇದ್ದಾರೆ ಮಾತಾಜಿ, ಮತ್ತೆ ಮಂಜುಳಾ ಸಿವಿ ಅಂತ ಇದ್ದಾರೆ ಮಾತಾಜಿ. ಇಬ್ರಿದ್ದಾರೆ, ಮಂಜುಳಾ ಬಿ, ಮಂಜುಳಾ ಸಿವಿ ಅಂತ. ಮಾತಾಜಿ ನೀವ್ ಹೇಳಿದ್ರಾ? 29ನೇ ಶ್ಲೋಕ ಹೇಳಿದೆ ಮಾತಾಜಿ. ಓಕೆ ಮಾತಾಜಿ. ಗೀತಾ ಎನ್ ಮಾತಾಜಿ? ಹರೇ ಕೃಷ್ಣ ಮಾತಾಜಿ. ಎಂ ಇದಾರೆ ನೋಡಿ, ಗೀತಾ ಎಂ. ಗೀತಾ ಎಂ ಮಾತಾಜಿ ಹೇಳಿದ್ರು ಮಾತಾಜಿ. ಗೀತಾ ಎನ್ ಮಾತಾಜಿ ಇವಾಗ ಸೇರಿದ್ದಾರೆ ಮಾತಾಜಿ. ಹೌದು ಮಾತಾಜಿ. ಹೇಳಿ ಮಾತಾಜಿ. ಶ್ಲೋಕ 29. ಅನಂತಶ್ಚಾಸ್ಮಿ ನಾಗಾನಾಂ ವರುಣೋ ಯಾದಸಾಮಹಂ ಪಿತೃಣಾಮರ್ಯಾಮ ಚಾಸ್ಮಿ ಯಮಃ ಸಂಯಮತಾಮಹಂ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮುಂದಕ್ಕೆ ಹೋಗೋಣ ಮಾತಾಜಿ. ಶ್ಲೋಕ 30. ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನಾಂ ಕಾಲಃ ಕಲಯತಾಮಹಂ ಮೃಗಾಣಾಂ ಚ ಮೃಗೇಂದ್ರೋಹಂ ವೈನತೇಯಶ್ಚ ಪಕ್ಷಿಣಾಂ. ಪ್ರಹ್ಲಾದಶ್ಚಾಸ್ಮಿ, ಪ್ರಹ್ಲಾದಃ ಚ ಅಸ್ಮಿ, ದೈತ್ಯಾನಾಂ ಕಾಲಃ ಕಲಯತಾಮಹಂ, ಕಲಯತಾಂ ಅಹಂ, ಮೃಗಾಣಾಂ ಚ ಮೃಗೇಂದ್ರೋಹಂ, ಮೃಗ ಇಂದ್ರಃ ಅಹಂ, ಮೃಗ ಇಂದ್ರಃ ಅಹಂ, ವೈನತೇಯಶ್ಚ ಪಕ್ಷಿಣಾಂ, ವೈನತೇಯಃ ಚ ಪಕ್ಷಿಣಾಂ. ದೈತ್ಯರಲ್ಲಿ ನಾನು ಭಕ್ತ ಪ್ರಹ್ಲಾದ, ದಮನಗೊಳಿಸುವವರಲ್ಲಿ ನಾನು ಕಾಲ, ಪ್ರಾಣಿಗಳಲ್ಲಿ ನಾನು ಸಿಂಹ, ಪಕ್ಷಿಗಳಲ್ಲಿ ನಾನು ಗರುಡ. ದೈತ್ಯನ ಮಗ ಅಲ್ವಾ ಇವನು ಭಕ್ತ ಪ್ರಹ್ಲಾದ. ದೈತ್ಯರಲ್ಲಿ ಅವನು ಭಕ್ತ ಪ್ರಹ್ಲಾದ, ದಮನಗೊಳಿಸೋದ್ರಲ್ಲಿ, ಎಲ್ಲರನ್ನು ನಾಶನ ಮಾಡೋದ್ರಲ್ಲಿ ಕಾಲ ನಾನು, ಪ್ರಾಣಿಗಳಲ್ಲಿ ನಾನು ಸಿಂಹ ಮತ್ತು ಪಕ್ಷಿಗಳಲ್ಲಿ ಅವನು ಗರುಡ ಅಂತೆ. ಹರೇ ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನಾಂ ಕಾಲಃ ಕಲಯತಾಮಹಂ ಮೃಗಾಣಾಂ ಚ ಮೃಗೇಂದ್ರೋಹಂ ವೈನತೇಯಶ್ಚ ಮಾತಾಜಿ ಹೇಳಿದ್ಮೇಲೆ ಹೇಳಿ ಮಾತಾಜಿ. ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನಾಂ ಕಾಲಃ ಕಲಯತಾಮಹಂ
मृगाणां च मृगेन्द्रोऽहं वैनतेयश्च पक्षिणाम् प्रह्लादश्चास्मि दैत्यानां कालः कलयतामहं मृगाणां च मृगेन्द्रोऽहं वैनतेयश्च पक्षिणाम् प्रह्लादश्चास्मि दैत्यानां कालः कलयतामहं मृगाणां च मृगेन्द्रोऽहं वैनतेयश्च पक्षिणाम् ಶ್ಲೋಕ 31. ಪವನ ಪವತಾಮಸ್ಮಿ ರಾಮಶಸ್ತ್ರಭೃತಾಮಹಂ ಜಷಾಣಾಂ ಮಕರಶ್ಚಾಸ್ಮಿ ಸ್ರೋತಸಾಮಸ್ಮಿ ಜಾಹ್ನವಿ. ಪವನಃ ಪವನಃ ಪವತಾಮಸ್ಮಿ ಪವತಾಂ ಅಸ್ಮಿ ರಾಮಃ ರಾಮಃ ಶಸ್ತ್ರಭೃತಾಮಹಂ ಶಸ್ತ್ರಭೃತಾಂ ಅಹಂ ಜಷಾಣಾಂ ಮಕರಶ್ಚಾಸ್ಮಿ ಮಕರಃ ಚ ಅಸ್ಮಿ ಸ್ರೋತಸಾಮಸ್ಮಿ ಜಾಹ್ನವಿ ಸ್ರೋತಸಾಂ ಅಸ್ಮಿ ಜಾಹ್ನವಿ. ಅನುವಾದ: ಪರಿಶುದ್ಧಗೊಳಿಸುವವರಲ್ಲಿ ನಾನು ವಾಯು, ಶಸ್ತ್ರಧಾರಿಗಳಲ್ಲಿ ರಾಮ, ಮೀನುಗಳಲ್ಲಿ ನಾನು ಮಕರ ಮತ್ತು ಹರಿಯುವ ನದಿಗಳಲ್ಲಿ ಗಂಗಾ ನದಿ. ಪರಿಶುದ್ಧಗೊಳಿಸೋದ್ರಲ್ಲಿ ವಾಯು ಅಂತೆ, ಶಸ್ತ್ರಧಾರಿಗಳಲ್ಲಿ ರಾಮ ಅಂತೆ ಅವನು, ಮೀನುಗಳಲ್ಲಿ ಅವನು ಮಕರನಂತೆ ಮತ್ತು ಹರಿಯುವ ನದಿಗಳಲ್ಲಿ ಅವನು ಗಂಗಾ ನದಿ. ಪವನ ಪವತಾಮಸ್ಮಿ ರಾಮ ಶಸ್ತ್ರಭೃತಾಮಹಂ ಜಷಾಣಾಂ ಮಕರಶ್ಚಾಸ್ಮಿ ಸ್ರೋತಸಾಮಸ್ಮಿ ಸ್ರೋತಸಾಮಸ್ಮಿ ಜಾಹ್ನವಿ. ಪವನ ಪವತಾಮಸ್ಮಿ ರಾಮ ಶಸ್ತ್ರಭೃತಾಮಹಂ ಜಷಾಣಾಂ ಮಕರಶ್ಚಾಸ್ಮಿ ಸ್ರೋತಸಾಮಸ್ಮಿ ಜಾಹ್ನವಿ. ಪವನ ಪವತಾಮಸ್ಮಿ ರಾಮ ಶಸ್ತ್ರಭೃತಾಮಹಂ ಜಷಾಣಾಂ ಮಕರಶ್ಚಾಸ್ಮಿ ಸ್ರೋತಸಾಮಸ್ಮಿ ಜಾಹ್ನವಿ. ಪವನ ಪವತಾಮಸ್ಮಿ ರಾಮ ಶಸ್ತ್ರಭೃತಾಮಹಂ ಜಷಾಣಾಂ ಮಕರಶ್ಚಾಸ್ಮಿ ಸ್ರೋತಸಾಮಸ್ಮಿ ಜಾಹ್ನವಿ. ಹೇಳ್ಸಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ. ಬಿ ಮಂಜುಳಾ ಮಲ್ಲಂಜಮ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಲ್ಲಂಜಮ್ಮ ಮಾತಾಜಿ.
ಭಾಗ್ಯಲಕ್ಷ್ಮಿ ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಭಾಗ್ಯಲಕ್ಷ್ಮಿ ಮಾತಾಜಿ ನಾನು ಹೇಳ್ತಾ ಇರೋದು ಕೇಳಿಸ್ತಾ ಇದೆಯಾ ಮಾತಾಜಿ? ಕೇಳಿಸ್ತಾ ಇದೆ ಮಾತಾಜಿ. ಹೇಳಿ ಇಬ್ರು ಮಾತಾಜಿ. 3 ಜನದ ಹೆಸರು ಹೇಳಿ ಮಾತಾಜಿ, ಯಾರನ್ನ ಒಬ್ರು ಹೇಳ್ತಾರೆ. ಸರಿ ಮಾತಾಜಿ. ಹೇಳ ಮಾತಾಜಿ. ಹೇಳಿ ಮಾತಾಜಿ. ಶ್ಲೋಕ 30. ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನಾಂ ಕಾಲ ಕಾಲಾಯ ತಮಹಂ ಮೃಗಾಣಾಂ ಚ ಮೃಗೇಂದ್ರೋಹಂ ವೈನತೇಯಶ್ಚ ಪಕ್ಷಿಣಾಂ. ಮಾತಾಜಿ ಎರಡನೇಲೇನು? ಕಾಲ ಕಲಯತಾಮಹಂ. ಕಾಲಯತ ಅಲ್ಲ, ಕಲಯತಾಮಹಂ. ಮೃಗಾಣ, ಮೃ ಅಂತಂದ್ರೆ ಬ್ರೂ ಕೇಳ್ಸತ್ತೆ ನೀವು ಹೇಳೋದು. ಮೃಗಾಣ ಮೃಗೇಂದ್ರೋಹಂ. ಮೃ ಬರ್ಬೇಕು, ಮಾ ಕೇಳಿಸ್ಬೇಕು, ಮೃ ಅಂತ. ಹರೇ ಹರೇ ಕೃಷ್ಣ. ಗೀತಾ ಎಂ ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. 30 ಶ್ಲೋಕ. 31ನೇ ಶ್ಲೋಕ ಹೇಳಿ ಮಾತಾಜಿ. ಪವನ ಪವತಾಮಸ್ಮಿ ರಾಮಶಸ್ತ್ರವೃತಾಮಹಂ ಜಷಾಣಾಂ ಮಕರಶ್ಚಾಸ್ಮಿ ಸ್ರೋತಸಾಮಸ್ಮಿ ಜಾಹ್ನವಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮಲ್ಲಂಜಮ್ಮ ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಮಲ್ಲಂಜಮ್ಮ ಮಾತಾಜಿ. ಕವಿತಾ ರೆಡ್ಡಿ ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಕವಿತಾ ರೆಡ್ಡಿ ಮಾತಾಜಿ. ಕವಿತಾ ಮಣಿ ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಮಾತಾಜಿ ರೆಡ್ಡಿ ಹೇಳಿ ಮಾತಾಜಿ. 31ನೇ ಶ್ಲೋಕ ಹೇಳಿ ಮಾತಾಜಿ. 31 ಶ್ಲೋಕ 31. ಪವನ ಪವತಾಮಸ್ಮಿ ರಾಮಶಸ್ತ್ರವೃತಾಮಹಂ ಜಷಣಾಂ ಮಕರಶ್ಚಾಸ್ಮಿ ಸ್ರೋತಸಾಮಸ್ಮಿ ಜಾಹ್ನವಿ. ಜಾಹ್ನವಿ ಫಸ್ಟ್ ನಾ ಕೇಳ್ಬೇಕು. ಜಾಹ್ನವಿ. ಆಮೇಲೆ ಜಷಾಣ, ದೀರ್ಘ ಇದೆ ಶಾ ಕೂಡ. ಜಷಾಣ ಜಾಹ್ನವಿ. ಜಾಹ್ನವಿ. ಹರೇ ಕೃಷ್ಣ. ಸರಿ ಮಾತಾಜಿ. ಕವಿತಾ ರೆಡ್ಡಿ ಮಾತಾಜಿ ಆಯ್ತಲ್ಲ. ಕವಿತಾ ಮಣಿ ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಕವಿತಾ ಮಣಿ ಮಾತಾಜಿ. ಪವನ ಪವತಾಮಸ್ಮಿ ರಾಮಃ ಶಾಸ್ತ್ರವೃತಾಮಹಂ ಝಷಣಾಂ ಮಕರಶ್ಚಾಸ್ಮಿ ಸ್ರೋತಸಾಮಸ್ಮಿ ಜಾಹ್ನವಿ. ನೀವು ದೀರ್ಘ ಬಿಟ್ರಿ ಮಾತಾಜಿ. ಜಷಾಣ ಶಸ್ತ್ರಭೃತಾಮಹಂ ದೀರ್ಘ ಬಿಟ್ರಿ ಅಷ್ಟೇ. ಹರೇ ಕೃಷ್ಣ. ಜಷಾಣಾಂ ಮಕರಾಶ್ಮಿ. ಎಸ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಮಂಜುಳಾ ಆರ್ ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಮಂಜುಳಾ ಆರ್ ಹರೇ ಕೃಷ್ಣ ಮಾತಾಜಿ. ಎಷ್ಟನೇದು? 32ನೇ ಶ್ಲೋಕ ಹೇಳಿ ಮಾತಾಜಿ. 30, 31 ಅದೇ 32 ಆಗಿಲ್ಲ. 31 ಇಲ್ಲ ಮಾತಾಜಿ. ಹೇಳಿ ಮಾತಾಜಿ. ಪವನ ಪವತಾಮಸ್ಮಿ ರಾಮ ಶಸ್ತ್ರವೃತಾಮಹಂ ಜಷಾಣಾಂ ಮಕರಶ್ಚಾಸ್ಮಿ ಸ್ರೋತಸಾಮಸ್ಮಿ ಜಾಹ್ನವಿ. ಸ್ರೋತಸಾಮಸ್ಮಿ ಜಾಹ್ನವಿ. ಸ್ರೋತ ಹೇಳ್ಬೇಡಿ, ಸ್ರೋತಸಾಮಸ್ಮಿ. ಸ್ರೋತಸಾಮಸ್ಮಿ ಜಾಹ್ನವಿ. ಎಸ್ ಕರೆಕ್ಟ್ ಮಾತಾಜಿ. ಮತ್ತೆ 30ನೇ ಶ್ಲೋಕ ಯಾರ ಹತ್ರನು ಹೇಳ್ಸಿಲ್ಲ ಮಾತಾಜಿ. ಒಬ್ರು ಕೇಳಿ ಹೇಳ್ಸಿದ್ರಿ ಮಾತಾಜಿ, ಅದಕ್ಕೆ ಯಾಕೆ ಅನ್ಕೊಂಡೆ. ನಾನು 31, 32 ಅನ್ಕೊಂಡ್ಬಿಟ್ಟಿದ್ದೀನಿ ಮಾತಾಜಿ. 30 ಹೇಳ್ಸಿ ಮಾತಾಜಿ. ಈಗ ಲಕ್ಷ್ಮಿ ಅದನ್ನೇ ಹೇಳೋದು, 30 ಹೇಳೋದು. ಹೌದಾ? ಲಲಿತಾ ಪೂಜಾರಿ ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಲಲಿತಾ ಪೂಜಾರಿ ಮಾತಾಜಿ. ಮಾತಾಜಿ ನಾನ್ ಹೇಳ ಮಲ್ಲಜಮ್ಮ. ಹೇಳಿ. ಇದು 30ನದ್ ಹೇಳ್ತೀನಿ ಮಾತಾಜಿ. 30 ಹೇಳಿ ಮಾತಾಜಿ. ಪ್ರಹ್ಲಾದ ಚಾಸ್ಮಿ ದೈತ್ಯಾನಾಂ ಕಲಯಾತಮಹಂ ಮೃಗಾಣಂ ಚ ಮೃಗೇಂದ್ರೋಹಂ ವೈನತೇಯಶ್ಚ
ಪಕ್ಷಿಣಾಂ ಮಾತಾಜಿ ತಪ್ಪಾಯ್ತು. ಹೇಳಿದ್ರಿ, ಒಂದ್ ಸ್ವಲ್ಪ ಫೈನ್ ಮಾಡ್ಕೊಳ್ಳಿ ಅಷ್ಟೇ. ಕಲಯತಾಮಹಂ ಪ್ರಹ್ಲಾದಶ್ಚಾಸ್ಮಿ. ಶಾ ಚ ಎರಡು ಕೇಳ್ಬೇಕು, ಶ್ಚ ಅಂತ ಕೇಳ್ಬೇಕು. ಸರಿ ವೈನತೇಯಶ್ಚ ಶಾ ಚ ಎರಡು ಕೇಳ್ಬೇಕು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಲಲಿತಾ ಪೂಜಾರಿ ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಲಲಿತಾ ಪೂಜಾರಿ ಮಾತಾಜಿ. ಶೋಭಾ ಭಟ್ ಮಾತಾಜಿ 30ನೇ ಶ್ಲೋಕ ಹೇಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 30. ಪ್ರಹ್ಲಾದಶ್ಚಾಸ್ಮಿ. ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನಾಂ ಕಾಲಕಲಯತಾಮಹಂ ಮೃಗಾಣಾಂ ಚ ಮೃಗೇಂದ್ರೋಹಂ ವೈನತೇಯಶ್ಚ ಪಕ್ಷಿಣಾಂ. ಧನ್ಯವಾದ. ಪ್ರಹ್ಲಾದ ಅಂತ, ಪ್ರಹ್ಲಾದ ಅದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಮೇಡಮ್. ಪ್ರಹ್ಲಾದ ಇಲ್ಲ, ಅದು ಪ್ರಹ್ಲಾದ. ಹಾಗೆ ಲಾವತಿ. ಪ್ರಹ್ಲಾದ. ಹರೇ ಧನ್ಯವಾದ. ಧನ್ಯವಾದ. ರವಿ ಪ್ರಭುಜಿ ಹರೇ ಕೃಷ್ಣ ಪ್ರಭುಜಿ. ರವಿ ಪ್ರಭು ಹರೇ ಕೃಷ್ಣ ಮಾತಾಜಿ. 30ನೇ ಶ್ಲೋಕ ಹೇಳಿ ಪ್ರಭು. 30 ಮಾತಾಜಿ. ಶ್ಲೋಕ 30. ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನಾಂ ಕಾಲಕಲಯತಾಮಹಂ ಮೃಗಾಣಂ ಚ ಮೃಗೇಂದ್ರೋಹಂ ವೈನತೇಯಶ್ಚ ಪಕ್ಷಿಣಾಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ರೇಣುಕಾ ಮಾತಾಜಿ ಹರೇ ಕೃಷ್ಣ ಮಾತಾಜಿ. ರೇಣುಕಾ ಮಾತಾಜಿ. ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಎಷ್ಟು ಮಾತಾಜಿ? 30ನೇದು ಹೇಳಿ ಮಾತಾಜಿ. 30ನೇ ಶ್ಲೋಕ ಹೇಳಿ. ಹಾ. ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನಾಂ ಕಾಲಕಲಯತಾಮಹಂ ಮೃಗಾಣಂ ಚ ಮೃಗೇಂದ್ರೋಹಂ ವೈನತೇಯಶ್ಚ ಪಕ್ಷಿಣಾಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ ಮುಂದಕ್ಕೆ ಹೋಗೋಣ ಮಾತಾಜಿ. ಸರಿ ಮತ್ತೆ. ಶ್ಲೋಕ 32. ಸರ್ಗಾಣಾಮಾದಿರಂತಶ್ಚ ಮಧ್ಯಂ ಚೈವಾಹಮರ್ಜುನ ಅಧ್ಯಾತ್ಮ ವಿದ್ಯಾ ವಿದ್ಯಾನಾಂ ವಾದ ಪ್ರವದತಾಮಹಂ. ಸರ್ಗಾಣಾಂ ಆದಿ ಅಂತಃ ಚ ಆದಿರಂತಶ್ಚ ಆದಿಃ ಅಂತಃ ಚ ಮಧ್ಯಂ ಚೈವಾಹಮರ್ಜುನ ಮಧ್ಯಂ ಚ ಏವ ಅಹಂ ಅರ್ಜುನ. ಚೈವಾಹಮರ್ಜುನ ಚ ಏವ ಅಹಂ ಅರ್ಜುನ. 4 ವರ್ಡ್ ಕೂತಿತ್ತು. ಅಧ್ಯಾತ್ಮ ವಿದ್ಯಾ ವಿದ್ಯಾನಾಂ ಅಧ್ಯಾತ್ಮ ವಿದ್ಯಾ ವಿದ್ಯಾನಾಂ ವಾದಃ ಪ್ರವದತಾಮಹಂ ಪ್ರವದತಾಂ ಅಹಂ. ಅರ್ಜುನ, ಎಲ್ಲ ಸೃಷ್ಟಿಗಳಿಗೆ ನಾನೇ ಆದಿ ಅಂತ್ಯ ಮತ್ತು ಮಧ್ಯ. ಎಲ್ಲ ವಿದ್ಯೆಗಳಲ್ಲಿ ನಾನು ಆತ್ಮದ ಅಧ್ಯಾತ್ಮ ವಿದ್ಯೆಯು. ಎಲ್ಲ ತಾರ್ಕಿಕರಲ್ಲಿ ನಿರ್ಣಾಯಕ ಸತ್ಯ. ಅಧ್ಯಯನ ಒಂಚೂರು ಅಧ್ಯಯನ ಇದೆ. ಓಕೆ. ಎಲ್ಲದಕ್ಕೂ ಆದಿ ಅಂತ್ಯ ಮಧ್ಯ ನಾನೇ. ಎಲ್ಲ ಸೃಷ್ಟಿಗೂ ವಿದ್ಯೆಗಳಲ್ಲಿ ನಾನು ಆತ್ಮದ ಅಧ್ಯಾತ್ಮ ವಿದ್ಯೆ ಅಂತಾನೆ. ತಾರ್ಕಿಕರಲ್ಲಿ ನಿರ್ಣಾಯಕ ಸತ್ಯ ನಾನೇ ಅಂತ ಹೇಳ್ತಾ ಇದ್ದಾರೆ. ಸರ್ಗಾಣಾಮಾದಿರಂತಶ್ಚ ಮಧ್ಯಂ ಚೈವಾಹಮರ್ಜುನ ಅಧ್ಯಾತ್ಮ ವಿದ್ಯಾ ವಿದ್ಯಾನಾಂ ವಾದ ಪ್ರವದತಾಮಹಂ. ಸರ್ಗಾಣಾಮಾದಿರಂತಶ್ಚ ಮಧ್ಯಂ ಚೈವಾಹಮರ್ಜುನ ಅಧ್ಯಾತ್ಮ ವಿದ್ಯಾ ವಿದ್ಯಾನಾಂ ವಾದ ಪ್ರವದತಾಮಹಂ. ಸರ್ಗಾಣಾಂ ಆದಿರಂತಶ್ಚ ಮಧ್ಯಂ ಚೈವಾಹಮರ್ಜುನ ಅಧ್ಯಾತ್ಮ ವಿದ್ಯಾ ವಿದ್ಯಾನಾಂ
ವಾದ ಪ್ರವದತಾಮಹಂ ಸರ್ಗಾಣಾಂ ಆದಿರಂತಶ್ಚ ಮಧ್ಯಂ ಚೈವಾಹಮರ್ಜುನ ಅಧ್ಯಾತ್ಮ ವಿದ್ಯಾ ವಿದ್ಯಾನಾಂ ವಾದ ಪ್ರವದತಾಮಹಂ ಶ್ಲೋಕ 33. ಅಕ್ಷರಾಣಾಂ ಅಕಾರೋಸ್ಮಿ ದ್ವಂದ್ವ ಸಾಮಸಿಕಸ್ಯ ಚ ಅಹಮೇವಾಕ್ಷಯ ಕಾಲಃ ದಾತಾಹಂ ವಿಶ್ವತೋ ಮುಖಃ. ಅಕ್ಷರಾಣಾಂ ಅಕಾರೋಸ್ಮಿ, ಅಕ್ಷರಾಣಾಂ ಅಕಾರಃ ಅಸ್ಮಿ, ದ್ವಂದ್ವ ಸಾಮಸಿಕಸ್ಯ ಚ, ದ್ವಂದ್ವಃ ಸಾಮಸಿಕಸ್ಯ ಚ, ಅಹಮೇವಾಕ್ಷಯ ಕಾಲಃ, ಅಹಂ ಏವ ಅಕ್ಷಯ ಕಾಲಃ, ದಾತಾಹಂ ದಾತಾ ಅಹಂ, ವಿಶ್ವತೋ ಮುಖಃ ವಿಶ್ವತಃ ಮುಖಃ. ಅನುವಾದ: ಅಕ್ಷರಗಳಲ್ಲಿ ನಾನು ಅ, ಸಮಾಸಗಳಲ್ಲಿ ದ್ವಂದ್ವ ಸಮಾಸ, ನಾನೇ ಅಕ್ಷಯವಾದ ಕಾಲ, ಸೃಷ್ಟಿಕರ್ತರಲ್ಲಿ ನಾನು ಬ್ರಹ್ಮ. ಅಕ್ಷರದಲ್ಲಿ ಅವನು ಆ ಅಂತೆ, ಸಮಾಸದಲ್ಲಿ ದ್ವಂದ್ವ ಸಮಾಸ ಅಂತೆ, ಅಕ್ಷಯವಾದ ಕಾಲ ಕೂಡ ನಾನೇ, ಸೃಷ್ಟಿಕರ್ತರಲ್ಲಿ ಬ್ರಹ್ಮ ನಾನು ಅಂತ ಹೇಳ್ತಾರೆ. ಅಕ್ಷರಾಣಾಂ ಅಕಾರೋಸ್ಮಿ, ದ್ವಂದ್ವ ಸಾಮಸಿಕಸ್ಯ ಚ, ಅಹಮೇವಾಕ್ಷಯ ಕಾಲಃ, ಕಾಲು ಅಂತಾನೆ ಹೇಳಿ, ದಾತಾಹಂ ವಿಶ್ವತೋ ಮುಖಃ, ಅಕ್ಷರಾಣಾಂ ಅಕಾರೋಸ್ಮಿ ದ್ವಂದ್ವ ಸಾಮಸಿಕಸ್ಯ ಚ, ಅಹಮೇವಾಕ್ಷಯ ಕಾಲಃ ದಾತಾಹಂ ವಿಶ್ವತೋ ಮುಖಃ. ಅಕ್ಷರಾಣಾಂ ಅಕಾರೋಸ್ಮಿ ದ್ವಂದ್ವ ಸಾಮಸಿಕಸ್ಯ ಚ, ಅಹಮೇವಾಕ್ಷಯ ಕಾಲಃ ದಾತಾಹಂ ವಿಶ್ವತೋ ಮುಖಃ. ಅಕ್ಷರಾಣಾಂ ಅಕಾರೋಸ್ಮಿ ದ್ವಂದ್ವ ಸಾಮಸಿಕಸ್ಯ ಚ, ಅಹಮೇವಾಕ್ಷಯ ಕಾಲೋ ದಾತಾಹಂ ವಿಶ್ವತೋ ಮುಖಃ. ಹರೇ ಕೃಷ್ಣ. ವಿದ್ಯಾ ಕಾಮಂತ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ವಿದ್ಯಾ ಕಾಮಂತ್ ಮಾತಾಜಿ ಇಲ್ವಾ? ಸಾಯಿ ಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸಾಯಿ ಲಕ್ಷ್ಮಿ ಮಾತಾಜಿ. ಹಾ ಹೇಳಿ ಮಾತಾಜಿ. 32ನೇ ಶ್ಲೋಕ ಹೇಳಿ ಮಾತಾಜಿ. ಸರ್ಗಾಣಾಮದಿರಂತಶ್ಚ ಮಧ್ಯಂ ಚೈವ ಮರ್ಜನ ಆಧ್ಯಾತ್ಮ ವಿದ್ಯಾ ವಿದ್ಯಾನಾಂ ವದಾಹ ಪ್ರವದಾತಹಮಹಂ.
ಸರ್ಗಾಣಾಂ ಆದಿರಂತಶ್ಚ ಸರ್ಗಾಣಾಂ ಆದಿರಂತಶ್ಚ ಮಧ್ಯಂ ಚೈವಾಹಮರ್ಜುನ ಮಧ್ಯ ಮಧ್ಯ ಮಧ್ಯಂ ಮಧ್ಯಂ ಚೈವ ಮರ್ಜನ ಚೈವಾಹಂ ಅರ್ಜುನ ಅಂತ ಹೇಳಿ ಹಂಗೂ ಇದ್ದಾದ್ರೆ ನಿಮ್ಗೆ ಚೈವಾಹಂ ಚೈವಾಹಂ ಅರ್ಜುನ ಅರ್ಜುನ ಅಧ್ಯಾತ್ಮ ಅಲ್ಲದು ಅಧ್ಯಾತ್ಮ ವಿದ್ಯಾ ವಿದ್ಯಾನ ಆಧ್ಯಾತ್ಮ ಆಧ್ಯಾತ್ಮ ಅಲ್ಲ, ಅಧ್ಯಾತ್ಮ ಅಧ್ಯಾತ್ಮ ವಿದ್ಯಾನಾಂ ವಾದ ಪ್ರವದತಾಮಹಂ ವಾದ ಪ್ರವದತಾಮಹಂ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದ. ನಿರ್ಮಲಾ ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ನಿರ್ಮಲಾ BR ಮಾತಾಜಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. 32ನೇ ಶ್ಲೋಕ ಹೇಳಿ ಮಾತಾಜಿ. ಸರ್ಗಾಣಾಂ ಆದಿರಂತಶ್ಚ ಸರ್ಗಾಣಾಂ ಆದಿರಂತಶ್ಚ ಮಧ್ಯಂ ಚೈವಾಹಂ ಅರ್ಜುನ ಅಧ್ಯಾತ್ಮ ವಿದ್ಯಾನಾಂ ವಾದ ಪ್ರವದತಾಮಹಂ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಪದ್ಮಮಯ್ಯ ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ಪದ್ಮಮಯ್ಯ ಮಾತಾಜಿ. ರಾಜಣ್ಣ ದೇವಗಿಡ ಮಾತಾಜಿ. ಪ್ರಭುಜಿನ ರಂಜನಾ ಅವರು. ರಂಜನಾ ಹರೇ ಪದ್ಮ ಮಾತಾಜಿ ಮಾತಾಜಿ. ಪದ್ಮ ಮಾತಾಜಿ ಆದ್ಮೇಲೆ ರಂಜನಾ ಹೇಳಿ ಮಾತಾಜಿ. ಹೇಳಿ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 32. ಸರ್ಗಾಣಾಮಾದಿರಂತಶ್ಚ ಮಧ್ಯಂ ಚೈವಾಹಮರ್ಜುನ ಅಧ್ಯಾತ್ಮ ವಿದ್ಯಾನಾಂ ವಾದಃ ಪ್ರವದತಾಮಹಂ. ಹರೇ ಕೃಷ್ಣ. ಹರೇ ಕೃಷ್ಣ. ರಂಜನಾ ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸರ್ಗಾಣಾಮಾದಿರಂತಶ್ಚ ಮಧ್ಯಂ ಚೈವಾಹಮರ್ಜುನ ಅಧ್ಯಾತ್ಮ ವಿದ್ಯಾನಾಂ ವಾದ ಪ್ರವದತಾಮಹಂ. ಹರೇ ಕೃಷ್ಣ ಮಾತಾಜಿ. ವಿದ್ಯಾ, ಅದು ವಿದ್ಯಾನು ದೀರ್ಘ ಇದೆ. ವಿದ್ಯಾನಾಂ. ವಿದ್ಯಾನಾಂ. ರೇಖಾ ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ರೇಖಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ 33ನೇ ಶ್ಲೋಕ ಹೇಳಿ ಮಾತಾಜಿ. ಓಕೆ ಮಾತಾಜಿ. ಶ್ಲೋಕ 33. ಅಕ್ಷರಾಣಾಮಕಾರೋಸ್ಮಿ ದ್ವಂದ್ವ ಸಾಮಾಸಿಕಸ್ಯ ಚ ಅಹಮೇವಾಕ್ಷಯ ಕಾಲಃ ದಾತಾಹಂ ವಿಶ್ವತೋ ಮುಖಃ. ಹರೇ ಕೃಷ್ಣ. ಹರೇ ಕೃಷ್ಣ ಶೀಲಾದೇವಿ ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ಶೀಲಾದೇವಿ ಮಾತಾಜಿ. ಹೇಳ್ತೀನಿ ಮಾತಾಜಿ. ಅಕ್ಷರಾಣಾಮಕಾರೋಸ್ಮಿ ದ್ವಂದ್ವಃ ಸಾಮಸಿಕಶ್ಚ ಅಹಮೇವಾಕ್ಷಯಃ ಕಾಲೋ ದಾತಾಹಂ ವಿಶ್ವತೋ ಮುಖಃ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅವ್ರಿಗೆ ನಗು ತಪ್ಪಂದ್ರೆ ಎಂತ ನಗು ಬಂತು. ಇಲ್ಲ ಸರಿ ಹೇಳಿದ್ದೀರಾ. ರೇಖಾ ವಿಜಯಕುಮಾರ್ ಮಾತಾಜಿ ಹೇಳಿದ್ರಾ? ಹೇಳಿದ್ರು. ವೆಂಕಟೇಶ್ ಪ್ರಭುಜಿ, ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. 33ನೇ ಶ್ಲೋಕ ಹೇಳಿ. ಮಾತಾಜಿ. ಶ್ಲೋಕ 33. ಅಕ್ಷರಾಣಾಮಕಾರೋಸ್ಮಿ ದ್ವಂದ್ವ ಸಾಮಸಿಕಸ್ಯ ಚ ಅಹಮೇವಾಕ್ಷಯಃ ಕಾಲೋ ದಾತಾಹಂ ವಿಶ್ವತೋ ಮುಖಃ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಗೀತಾ ಎನ್ ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ಗೀತಾ ಎನ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. 33. ಅಕ್ಷರಾಣಾಂ ಅಕಾರೋಸ್ಮಿ ದ್ವಂದ್ವ ಸಾಮಸಿಕಸ್ಯ ಚ ಅಹಮೇವಾಕ್ಷಯ ಕಾಲೋ ದಾತಾಹಂ ವಿಶ್ವತೋ ಮುಖಃ.
ಹರೇ ಹರೇ ಕೃಷ್ಣ. ಲಕ್ಷ್ಮೀ ಪಿ ಎಂ ಮಾತಾಜಿ, ನೀವು ಹೇಳಿಲ್ವಾ ಮಾತಾಜಿ? ಇಲ್ಲ, ಹೇಳ್ತೀನಿ ಮಾತಾಜಿ ಇವಾಗ. ಹಾ, ಹೇಳಿ ಮಾತಾಜಿ. ಅಕ್ಷರ ಶ್ಲೋಕ 33. ಅಕ್ಷರಾಣಾಮಕಾರೋಸ್ಮಿ ದ್ವಂದ್ವ ಸಾಮಸಿ ಕಸ್ಯ ಚ ಅಹಮೇವಾಕ್ಷಯ ಕಾಲೋ ದಾತಾಹಂ ವಿಶ್ವತೋ ಮುಖಃ. ಧನ್ಯವಾದಗಳು ಮಾತಾಜಿ ಇಬ್ರಿಗೂ. ಧನ್ಯವಾದ. ಮಾತಾಜಿ ಎಲ್ರ ಕೈಯಲ್ಲೂ ಹೇಳ್ಸ್ಬಿಡೋದ ಇನ್ನೊಂದ್ಸಲ? 9 ಗಂಟೆ ಆಯ್ತು. 9 ಆಯ್ತು, ನೀವು ಹೇಳ್ಬಿಡಿ ಅವ್ರಿಗೆ. ಅಲ್ಲ, ಯಾರಾದ್ರೂ ಹೇಳ್ಬೇಕು ಅಂತಂದ್ರೆ ಹೇಳ್ರಿ ಮಾತಾಜಿ. ಹೇಳ ಮಾತಾಜಿ ನಾನು. ಹೇಳಿ ಮಾತಾಜಿ. ಶ್ಲೋಕ 33. ಅಕ್ಷರಾಣಮಕಾರೋಸ್ಮಿ ದ್ವಂದ್ವಾ ಸಮಾಸಿ ಕಸ್ಯ ಚ ಅಹಮೇವಾಕ್ಷಯ ಕಾಲೋ ದಾತಹಂ ವಿಶ್ವತೋ ಮುಖಃ. ಸರಿ ಇತ್ತ ಮಾತಾಜಿ? 2ನೇ ಲೈನು ಸಾಮಾಸಿಕಸ್ಯ ಚ. ಸಾ ಕೂಡ ದೀರ್ಘ ಇದೆ. ಸಾಮಾಸಿಕಸ್ಯ ಚ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಇನ್ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ ಮಾತಾಜಿ. ಯಾವ್ದು ಹೇಳ್ಬೇಕು ಅಂದ್ರೆ ಹೇಳಿ, 1-2 ನಿಮಿಷ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 33. ಒಬ್ಬರ ನಂತರ ಒಬ್ರು ಹೇಳಿ ಮಾತಾಜಿ. ಅಕ್ಷರಾಣಾಮ ಹರೇ ಕೃಷ್ಣ ಮಾತಾಜಿ. ಅಕ್ಷರಾಣಾಮಕಾರೋಸ್ಮಿ ದ್ವಂದ್ವಾ ಸಾಮಾಸಿಕಸ್ಯ ಚ ಅಹಮೇವಾಕ್ಷಯ ಕಾಲೋ ಧಾತಾಹಂ ವಿಶ್ವತೋ ಮುಖಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಹೇಳಿ ಮಾತಾಜಿ. ಅಕ್ಷರಾಣಾಮಕಾರೋಸ್ಮಿ ದ್ವಂದ್ವ ಸಾಮಾಸಿಕಸ್ಯ ಚ ಅಹಮೇವಾಕ್ಷಾಯಃ ಕಾಲಃ ಧಾತಾಹಂ ವಿಶ್ವತೋ ಮುಖಃ. ಹರೇ ಕೃಷ್ಣ. ಹರೇ ಕೃಷ್ಣ. ಮಾತಾಜಿ ಅಲ್ಲಿ ಕಾಲೋ ಅಂತ ಇದೆ, ನೀವು ಅದ ಕಾಲಹ ಅಂತ ಹೇಳ್ಬೇಕು. ಆಸ್ ಪರ್ ಸಂಸ್ಕೃತ್ ರೂಲ್ಸ್ ಕಾಲಹ ಅನ್ಬೇಕು ಅದನ್ನ. ಅದು ರೂಲ್ಸ್ ಇರೋದು. ಇಲ್ಲಿ ಇರೋಂಗೆ ಓದ್ತೀನಿ ಅಂದ್ರೂ ತಪ್ಪಿಲ್ಲ, ಓದ್ಬೋದು. ಅದೇ ಹೇಳ್ತೀನಿ ಮಾತಾಜಿ ನಾನು. ಹೇಳ ಮಾತಾಜಿ. ಹೇಳಿ ಮಾತಾಜಿ ಹೇಳಿ. ಅಕ್ಷರಾಣಾಮ ಅಕಾರೋಸ್ಮಿ ದ್ವಂದ್ವ ಸಮಾಸಿಕಸ್ಯ ಚ. ಕರೆಕ್ಟಾಗಿ ಹೇಳಿದ್ರಿ. ಸಾಮಾಸಿಕಸ್ಯ ಚ ಅಹಮೇವಾಕ್ಷಯ ಕಾಲೋ ಧಾತಾಹಂ ವಿಶ್ವತೋ ಮುಖಃ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅಕ್ಷರಾಣಾಮಕಾರೋಸ್ಮಿ ದ್ವಂದ್ವ ಸಾಮಸಿಕಸ್ಯ ಚ ಅಹಮೇವಾಕ್ಷಯ ಕಾಲ ಧಾತಾಹಂ ವಿಶ್ವತೋ ಮುಖಃ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹೇಳಿ. ಅಕ್ಷರಾಣಮಕಾರೋಸ್ಮಿ ದ್ವಂದ್ವಃ ಸಾಮಸಿಕಸ್ಯ ಚ ಅಹಮೇವಾಕ್ಷಯಃ ಕಾಲೋ ದಾತಾಹಂ ವಿಶ್ವತೋ ಮುಖಃ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಮಾತಾಜಿ ನಂದಿನಿ ಮಾತಾಜಿ. ನಾನ್ ಹೇಳಕ್ಕಿಲ್ಲ ಮಾತಾಜಿ. ನನಗೆ ಕ್ವಿಜ್ ಲಿಂಕ್ ಬೇಕಾಗಿತ್ತು. ಮಾತಾಜಿ ನಂಬರ್ ಏನಾದ್ರು ಶೇರ್ ಮಾಡಕ್ಕಾಗತ್ತಾ? ಮಾತಾಜಿ ಸ್ಕ್ರೀನ್ ಶಾಟ್ ಎತ್ಕೊಂಡಿದ್ದೀನಿ. ನೀವು ತಾನೇ ಮೆಸೇಜ್ ಮಾಡಿದ್ದು ಇವಾಗ ಚಾಟ್ ಅಲ್ಲಿ? ನಾನೇ ಮಾಡಿದ್ದು. ನೀವು ಕಳಿಸ್ತೀನಿ ಮಾತಾಜಿ. ನಾನು ಓಕೆ ಮಾತಾಜಿ. ಸ್ಕ್ರೀನ್ ಶಾಟ್ ಎತ್ಕೊಂಡಿದ್ದೀನಿ ಮಾತಾಜಿ. ಓಕೆ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಯಾರಾದ್ರೂ ಹೇಳ್ತೀರಾ ಮಾತಾಜಿ? ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಸರಿ, ನಾನು ಹೇಳ ಮಾತಾಜಿ. 3 ಹೇಳ್ಬಿಡಿ ಮಾತಾಜಿ. 3 ಮಾತಾಜಿ. ಆಯ್ತು ಮಾತಾಜಿ. ಒಂದ್ಸರಿ ಇದಾಕ್ಬಿಡಿ ಮಾತಾಜಿ, ಅಟೆಂಡೆನ್ಸ್ ಲಿಂಕ್ ಹಾಕಿದ್ದಾರೆ ನೋಡಿ. ಮಾತಾಜಿ ಅಟೆಂಡೆನ್ಸ್ ಲಿಂಕ್ ಹಾಕಿದ್ದಾರೆ. ಅವ್ರಿಗೆ ಹೋಗಿರಲ್ಲ ಬಿಡಿ ಮಾತಾಜಿ. ಅವ್ರು ಹೌದು ಮಾತಾಜಿ. ಪವನ ಪವತಾಮಸ್ಮಿ ರಾಮ ಶಸ್ತ್ರಭೃತಾಮಹಂ ಜಷಾಣಾಮಕರಶ್ಚಾಸ್ಮಿ
स्रोतसामास्मि जाह्नवी सर्गाणाम् आदिरन्तश्च मध्यं चैवाहमर्जुन आध्यात्मा विद्यानां वादा प्रवदतामहम् अक्षराणाम् अकारोऽस्मि द्वन्द्वा सामसिकस्य च अहमेवाक्षया कालः दाताहं विश्वतो मुखः. ಧನ್ಯವಾದಗಳು ಮಾತಾಜಿ. ಅದೇ ಇಲ್ಲಿ ಬಂದು ಆಧ್ಯಾತ್ಮ ಅಂದ್ರೆ ಅಧ್ಯಾತ್ಮ ಅಂತ ಕರೆಕ್ಷನ್ ಮಾಡಿ. ದೀರ್ಘ ಓಕೆ ಮಾತಾಜಿ. ಅಧ್ಯಾತ್ಮ ವಿದ್ಯಾನಾಂ. ಆಮೇಲೆ ನೆನ್ನೆದ್ರ ಬಗ್ಗೆ ಒಂದು ಕೇಳ್ಬೇಕು. ಯಾರೋ ಬೇಡ ಅಂತಂದ್ರು, 6:45 ಕೂತಿದ್ದೀವಿ. ನಾನು ಮಾತಾಡ್ಸಿ. ಭಾಗ್ಯಲಕ್ಷ್ಮಿನಾ? ಕವಿತಾ ರೆಡ್ಡಿ ಮಾತಾಡ್ಸಿ. ನಾನಲ್ಲ ಮಾತಾಡ್ಸಿ, ನಾನು ಕವಿತಾ ರೆಡ್ಡಿ. ನಾನ್ ಬೇಡ ಅಂದಿದ್ರು. ಈಗ ನಂಗೊಂದು ಡೌಟ್ ರೈಸ್ ಆಯ್ತು. ಏಕಾದಶಿ ದಿನ ಶ್ಲೋಕಗಳು ಓದಣ್ವಾ ಬೇಡ್ವಾ ಅಂತ. ಓದ್ಬೇಕು ಮಾತಾಜಿ. ಮಾತಾಜಿ ನೆನ್ನೆ 3 ಗಂಟೆ, ಬೆಳಿಗ್ಗೆ 3 ಗಂಟೆ, ಸಾಯಂಕಾಲ 3 ಗಂಟೆ ಕೂತಿದ್ವಲ್ಲ ಮಾತಾಜಿ. ಆಲ್ರೆಡಿ 9 ಶೇರ್ ಮಾಡ್ಕೊಂಡು ಕೂತಿದ್ದೀನಿ ನಾನು. ಆಚೀಚೆ ಅಲ್ಲಾಡೋಂಗಿಲ್ಲ, ಹಂಗಿದ್ದೀನಿ ನಾನು. ಅಲ್ಲ ಹೌದು, ಬಟ್ ಹೊಸದಾಗಿ ಅದು ತಲೆ ತುಂಬಾ ಶ್ಲೋಕ ಕಲಿಯೋರ್ಗೆ ಅದ್ರ ಪ್ರಾಕ್ಟೀಸ್ ಇಸ್ ತುಂಬಾ ಇಂಪಾರ್ಟೆಂಟ್. ಎಷ್ಟು ಸಲ ಹೇಳ್ಬೇಕದನ್ನ. ಅದರಿಂದ ಆ ಉದ್ದೇಶದಿಂದ ನಾನು ಶ್ಲೋಕ ಕ್ಲಾಸ್ ಅಲ್ಲಿ ಅದು ಶುರು ಮಾಡಿದೆ. ಆಕ್ಚುಲಿ ಹಿಂದೆ ಟೀಚರ್ಸ್ ಲಾಸ್ಟ್ ಅಲ್ಲಿ ಇನ್ನೊಂದು 10 ನಿಮಿಷ ಇತ್ತು. ಇದು ನಮ್ಮ ಶ್ಲೋಕಗಳೆಲ್ಲ ಮುಗ್ದೋಗಿತ್ತು. ನೆಕ್ಸ್ಟ್ ಶ್ಲೋಕ ಒಂದು ಮಾಡೋಣ ಅನ್ನೋ ರೀತಿಯಲ್ಲಿ ಹೆಂಗು ಚಾಂಟ್ ಮಾಡಿದೀವಲ್ಲ ಅನ್ನೋದಕ್ಕೆ ಬೇಡ ಅಂದಿದ್ದು. ಸಾರಿ ಮಾತಾಜಿ. ಇಲ್ಲ, ನನ್ ಕ್ಲಾರಿಫಿಕೇಶನ್ ಬೇಕಿತ್ತು. ಏಕಾದಶಿ ದಿನ ಶ್ಲೋಕಗಳು ಈ ತರ ಓದಣ್ವಾ ಬೇಡ್ವಾ ಅಂತ ಬೇಕಿತ್ತು. ಬೆಳಿಗ್ಗೆನು ಸಾಯಂಕಾಲ ಕೂಡ ಓದೋಣ. ನೆನ್ನೆ ಅಷ್ಟೇ ಸ್ವಲ್ಪ ತಲೆನೋವು ಜಾಸ್ತಿ ಆಗ್ತಾ ಇತ್ತು. ಮತ್ತೆ ಅಂದ್ರೆ ಓದ್ಬಿಟ್ಟಿದೀವಲ್ಲ ಅದೇ. ನೀವು ಪಾಪ ಅವಾಗಿಂದ ಇಲ್ಲ ಮಾತಾಜಿ ಉಪವಾಸ ಮಾಡ್ತೀರೇನ? ಅಲ್ಲ ಮಾತಾಜಿ, ನೀವು ಉಪವಾಸ ಮಾಡಿ ಮತ್ತ ಉಪವಾಸ ಮಾಡಿ ಇನ್ನೂ ಹೆಚ್ಚಿಗೆ ಓದ್ಬೇಕಂತ ಅನ್ಸ್ತದ, ಅದಕ್ಕೆ ಅಂದೆ ಮಾತಾಜಿ. ಅಲ್ಲ, ನಾನ್ ನಿರ್ಜಲ ಏಕಾದಶಿ ನಂದು ಯಾವಾಗ್ಲೂ ಮಾತಾಜಿ. ಅದು ಮಾತಾಜಿ ನಾವುನು ಏನು ತಿಂದಿಲ್ಲ ಮಾತಾಜಿ. ನಿನ್ನೆ ಫುಲ್ ಬೆಳಗ್ಗೆವರ್ಗುನು ತಿಂದಿಲ್ಲ ಮಾತಾಜಿ. ಅದೇ ತಿನ್ಲಾದ್ರೂ ಹೇಳ್ಬೇಕಂತ ಇದು ಪಾಯಸ ಮಾಡ್ಕೊಂಡ್ ಬೆಳಗ್ಗೆ ದೇವ್ರಿಗೆ ಇಟ್ಬಿಟ್ಟು ಆ ಪ್ರಸಾದ ತಗೊಂಡೆ ಮಾತಾಜಿ ನಾನು. ಒಳ್ಳೇದು ಮಾತಾಜಿ. ಯಾವಾಗ್ಲೂ ಶ್ಲೋಕ ಕ್ಲಾಸ್ ಇರ್ಬೇಕು ಮಾತಾಜಿ. ಅವು ಪ್ರಾಕ್ಟೀಸ್ ಮಾಡ್ತೇನೆ ನಿಮ್ಗೆ ಇಲ್ಲಿ ಕ್ಲಾಸ್ ಅಲ್ಲಿ ಅಷ್ಟೇ ಮಾಡ್ತೀವಿ, ಆಮೇಲೆ ಮುಗಿಯತ್ತೆ. ತಿರ್ಗಾ ಎಲ್ಲ ಮರ್ತ್ಕೋತೀರಾ. ಇನ್ನೊಬ್ರು ಮಾಡಿದಾಗ ತಿರ್ಗಾ ಹೊಸದಾಗ ಕಲಿತೀರಾ. ಆಮೇಲೆ ರಿವೈಸ್ ಮಾಡುವಾಗ್ಲೂ ಮಾತಾಜಿ ಸ್ವಲ್ಪ ನಿಧಾನಕ್ಕೆ ಕೇಳಿದ್ರೆ ಹೇಳೋರು ಇನ್ನೂ ಚೆನ್ನಾಗ್ ಕಲಿಬಹುದು. ಕೆಲವರೆಲ್ಲ ತುಂಬಾ ಸ್ಪೀಡ್ ಅಲ್ಲಿ ಹೋಯ್ತಾರೆ. ಅಂದ್ರೆ ಅವ್ರಿಗೆ ಹೇಳಿ ಹೇಳಿ ರೂಢಿ ಆಗೋಗಿರುತ್ತೆ. ರೂಢಿ ಆದ್ರೇನು ಮಾತಾಜಿ ನಿಧಾನದಲ್ಲಿ ಹೇಳಿದ್ರೆ ಶ್ಲೋಕ ಒಂಥರ ಚೆನ್ನಾಗಿರುತ್ತೆ. ಚೆನ್ನಾಗಿ ಹೇಳ್ತೀರಿ ಮಾತಾಜಿ. ಬಹಳ ಧನ್ಯವಾದ. ಎಷ್ಟು ಧನ್ಯವಾದಗಳು ಹೇಳಿದ್ರು ಕಡಿಮೆ ನಿಮಗ. ಮಾತಾಜಿ ಇಂಪಾಗೂ ಇರುತ್ತೆ, ಕಲಿಯೋರ್ಗೆ ಇನ್ನೂ ಚೆನ್ನಾಗಿರುತ್ತೆ. ಕಲಿಯಕ್ ಇಂಟ್ರೆಸ್ಟ್ ಬರುತ್ತೆ, ಕೇಳಿಸ್ಕೊಳ್ಳೋರ್ಗು ಏನು ಅಕ್ಷರ ಅಂತಂದ್ರೆ ಅವ್ರು ನಾನ್ ಸ್ಟಾಪ್ ಅಲ್ಲಿ ಇರ್ತಾರೆ. ಕೆಲವ್ರು ಕಲ್ತಿರೋದ್ ಇಂಪಾರ್ಟೆಂಟ್ ಅಲ್ಲ, ಕಲ್ಸೋದ್ ಇಂಪಾರ್ಟೆಂಟ್. ಟೀಚರ್ ತಾನೆ ಅವರಲ್ವಲ್ಲ. ನಾವೆಲ್ಲ ಕಲಿಯೋಕ್ ಬಂದಿರೋದಲ್ವಾ ಮಾತಾಜಿ, ಅದು ಕಲಿತಾ ಇದ್ದೀರಲ್ವಾ, ಅದ್ರಿಂದ ನಿಧಾನಕ್ಕೆ ಹೇಳಿದ್ರೆ ಅಂದ್ರೆ ನನ್ನ ಅಭಿಪ್ರಾಯ ಏನಂದ್ರೆ ಬರೀ ಕಲಿಯೋದಷ್ಟೇ ಅಲ್ಲ, ಅದು ಪ್ರಾಕ್ಟೀಸ್ ಮಾಡೋದು ಮುಖ್ಯ. ಹೌದು. ನಿಮ್ದು ಸಜೆಷನ್ ಚೆನ್ನಾಗಿದೆ ಮಾತಾಜಿ. ನಿಮ್ ಸಜೆಷನ್ ಕಂಟಿನ್ಯೂ ಮಾಡೋಣ. ಹಂಗಾದ್ರೆ ನಾನು ನಿನ್ನೆ ಒಂದ್ ಸಣ್ಣ ಓವರ್ ಸ್ಟ್ರೆಸ್ ಮಾಡ್ತಾ ಇದ್ದೀನ ನಾನು. ಇಲ್ಲ ಇಲ್ಲ ಮಾತಾಜಿ, ತುಂಬಾ ನಮ್ಗಂತೂ ಸ್ವಲ್ಪ ಇಂಪ್ರೂವ್ ನೀವು ಮಾಡ್ತಾ ಇರೋದು ನಿಜವಾಗ್ಲೂ ಒಳ್ಳೇದು ಮಾತಾಜಿ. ಅದಕ್ಕೆ ನಮಗೂ ಕನ್ಫರ್ಮ್ ಮಾಡ್ಕೊಂಡೆ. ಈಗ ಕಲಿಯೋರು ನಿಮ್ ತರನೇ ಆಗ್ತಾರಲ್ಲ ಮಾತಾಜಿ, ಆಗ ಅವ್ರು ಕಲ್ಸ್ಬೇಕಲ್ಲ, ಅವ್ರಿಗೂ ಇಂಪಾರ್ಟೆಂಟ್ ತಾನೇ ಅದು. ನೀವುಗಳೆಲ್ಲ ಟೀಚರ್ಸ್ ಆಗ್ಬೇಕಲ್ಲ. ಈಗ ಅವ್ರು ಕಲ್ತಿರೋರು ನಾಳೆ ಟೀಚರ್ ಆಗ್ತಾರಲ್ಲ, ಅವಾಗ ಅವ್ರಿಗೂ ಸ್ಟೂಡೆಂಟ್ಸ್ ಹೇಳ್ಬೇಕು ಅಂದ್ರೆ ಅವ್ರಿಗೆ ಇನ್ನೂ ಜ್ಞಾನ ಚೆನ್ನಾಗಿರ್ಬೇಕಲ್ಲ ಮಾತಾಜಿ. ಎಲ್ಲಿ ಶ್ಲೋಕ ಹೇಳಕ್ ಅವಕಾಶ ಸಿಕ್ಕತ್ತೋ ಅಲ್ಲಿ ಹೇಳಿ ದಯವಿಟ್ಟು. ಹೇಳಲೇಬೇಕು. ಅದು ನಿಧಾನ ಕೇಳಿದ್ರೆ ನನ್ ಪರ್ಸನಲ್ ರಿಕ್ವೆಸ್ಟ್ ನಾನು ಹೇಳ್ತಾ ಇರೋದು. ಪಾಪ ಅವ್ರ ಅವತ್ತಿಂದ ಅದೇ ಹೇಳ್ತಾ ಇದ್ದಾರೆ, ನಿಧಾನ ಕಲ್ತಿರೋದಲ್ಲ ಮಾತಾಜಿ, ಕಲ್ಸೋದ್ ಇಂಪಾರ್ಟೆಂಟ್. ಅದೇ ಅಷ್ಟೇ. ಹೌದು ಮಾತಾಜಿ. ನಾನ್ ಸ್ಟಾಪ್. ಹೌದು.
ತುಂಬಾ ಜನ ಹಾಗೆ ಮಾಡ್ತಾರೆ. ಮಾತಾಜಿ ನಾನು ಸ್ಲೋಗೆ ಹೇಳ್ತೀನಿ ಬಿಡಿ ಮಾತಾಜಿ ಮಾತಾಜಿ. ಏಕಾದಶಿ ದಿನ ಅಷ್ಟು ಜನ ಶ್ಲೋಕ ಪಠನೆ ಮಾಡ್ಬೇಕಲ್ಲ ನೋಡಿ ಅವತ್ತು ಭಾಗ್ಯಲಕ್ಷ್ಮಿ ಮಾತಾಜಿ, ಆ, ನಿರ್ಮಲಾ ಅವತ್ತು ಮಾತಾಜಿ ಅಲ್ಲ clean ಅವಾಗಿನ ಹೇಳ್ತಾರೆ. ಸ್ವಲ್ಪ ತುಂಬಾ ಸ್ಪೀಡ್ ಏನ್ ಬೇಕಾಗ್ತದೆ. ಅಲ್ಲ, ಮತ್ತೆ ಹೇಳಿ ಮಾತಾಜಿ, ಭಾಗ್ಯಲಕ್ಷ್ಮಿ ಏನೇನೋ ಹೇಳ್ತಾ ಮಾತಾಜಿ ಕೂಡ ಇದ್ದೀರಾ? ಹಂಗೆ ಕ್ಲೀನ್ ಆಗಿ ಹೇಳ್ತಾರೆ, ವರ್ಡ್ ಟು ವರ್ಡ್ ಹೇಳ್ತಾರೆ, ಅವ್ರು ಅರ್ಜೆಂಟ್ ಮಾಡೋದೇ ಇಲ್ಲ. ಹಾಗೆ ನಿರ್ಮಲಾ ಮಾತಾಜಿ ಕೂಡ ಅರ್ಜೆಂಟ್ ಮಾಡಲ್ಲ. ಅರೆ ಕೆಲವ್ರು ಮಾಡಲ್ಲ ಮಾತಾಜಿ, ಕೆಲವ್ರೆಲ್ಲ ನಾನು ನಿಧಾನಕ್ಕೆ ಹೇಳ್ತೀನಿ ಮಾತಾಜಿ. ಇಲ್ಲ, ನೀವು ಸ್ಪಷ್ಟವಾಗಿ ಹೇಳ್ತೀರ, ಕರೆಕ್ಟ್ ಆಗಿ ಹೇಳ್ತೀರ. ಅಂದ್ರೆ ನಿಮ್ದು ಸ್ಪೀಡ್ ಕರೆಕ್ಟ್ ಇದೆ, ಅವ್ರದ್ದು ಅಂದ್ರೆ ಕ್ಲೀನ್ ಆಗಿ ಹೇಳ್ತಾರೆ ಅವರು. ಸೆಪರೇಟ್ ಮಾತಾಜಿ ನಮ್ ಸಜೆಷನ್ ಕೇಳಿಸ್ಕೊಳ್ಳೋರ್ಗೆ ಇನ್ನು ಚೆನ್ನಾಗ್ ಅರ್ಥ. ಹೌದು ಮಾತಾಜಿ. ಥ್ಯಾಂಕ್ ಯು ಮಾತಾಜಿ ಸಜೆಷನ್ ಗೆ. ಥ್ಯಾಂಕ್ ಯು. ಎಂಡ್ ಮಾಡೋಣ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ವೈಷ್ಣವ ವೃಂದ ಕಿ ಜೈ. ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಶ್ರೀಲಾ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ನಾಳೆ 7:45ಗೆ ಜಾಯಿನ್ ಆಗಿ. ಹರೇ ಕೃಷ್ಣ. ಹರೇ ಕೃಷ್ಣ. ನಾಳೆ ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದ ಪ್ರಭುಜಿ. ನೋಡಿ ನಮ್ ಪ್ರಭುಜಿ ಎಷ್ಟು ಸಿನ್ಸಿಯರ್ ಆಗಿ ಬರ್ತಾರೆ. 6:45 ಮಾತಾಜಿ. ಇಲ್ಲ ಇಲ್ಲ, ಅದು ಏಕಾದಶಿ ಮಾತ್ರ. ಏಕಾದಶಿ ನಾಳೆ 6:45 ಮಾತಾಜಿ. ನಾಳೆ 7:45 ಏಕಾದಶಿ ದಿನ. ಏಕಾದಶಿ ದಿನ ಮಾತ್ರ ಸರಿ. 1 hour ಅಲ್ಲಿ ಜಾಯಿನ್ ಅಂದ್ರೆ ನಾವು ಮುಗಿಸ್ಕೊಳ್ಳೋದು. ಇನ್ ಮುಂದಕ್ಕೆ 2 ದಿನ ಮಾಡ್ಬೇಕಾಗತ್ತೇನೋ, ಒಂದೇ ದಿನಕ್ಕಾಗಲ್ಲ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ಧನ್ಯವಾದ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ನಂದಿನಿ ಮಾತಾಜಿ ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಎಂಡ್ ಮಾಡ್ಲಾ? ನಂದಿನಿ ಮಾತಾಜಿ ಅವ್ರಿಗೂ ಧನ್ಯವಾದಗಳು. ಮಾತಾಜಿ ಅವ್ರಿಗೂ ಧನ್ಯವಾದಗಳು ಮಾತಾಜಿ. ಎಲ್ರಿಗೂ ಧನ್ಯವಾದಗಳು ಧನ್ಯವಾದಗಳು. ಹರೇ ಕೃಷ್ಣ.